ಸ್ನೇಹಿತರೆ, ಪ್ರತಿ ವಾರ ಬರ್ತಾ ಇರತಕ್ಕಂತಹ ವಾರದ ಅಚ್ಚರಿ ಕಾರ್ಯಕ್ರಮ ಸ್ಕೈಸ್ ದ ಲಿಮಿಟಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಕಾಶವೇ ಮಿತಿ ವಾರಕ್ಕೊಂದು ಸಾಧಕರ ಕಥೆಯನ್ನು ಪ್ರಚುರಪಡಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಅವರ ಕ್ಷೇತ್ರದಲ್ಲಿ ನಂಬರ್ 1 ಆಗಿರ್ತಕ್ಕಂಥವರು 29ನೇ ಸಂಚಿಕೆ ಇವತ್ತು ನಮ್ಮ ಮುಂದೆ ಇದೆ. ಹೌದು ಸ್ನೇಹಿತರೆ, ಪ್ರತಿಯೊಂದು ಕ್ಷೇತ್ರ ಅಂತ ಹೇಳ್ತಾ ಇರುವಾಗ ವೈದಿಕವನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ವೈದಿಕ ಶಿಖರದಲ್ಲಿ, ಆಧ್ಯಾತ್ಮ ಶಿಖರದಲ್ಲಿ ನಂಬರ್ 1 ಆಗಿರ್ತಕ್ಕಂತಹ, ಶಿಖರ ಸದೃಶರಾಗಿರ್ತಕ್ಕಂತಹ, ವೇದಮೂರ್ತಿಗಳಾಗಿರ್ತಕ್ಕಂಥ JP ರಾಮಚಂದ್ರ ಅನಂತ ಭಟ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಿತರಾಗಿದ್ದಾರೆ. ಅವರ ಪಾದಮುಟ್ಟಿ ನಮಸ್ಕರಿಸ್ತೇನೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಗುರುಭ್ಯೋ ನಮಃ. ನಿಮ್ಮ ಕಾಲಿಗೆ ಅಡ್ಡಬಿದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಗುರುಗಳೇ. JP ರಾಮಚಂದ್ರ ಭಟ್ ಅಂತ ಹೇಳುವಂಥ ಇದು ವೈದಿಕದಲ್ಲಿ, ಆಧ್ಯಾತ್ಮದಲ್ಲಿ ನಂಬರ್ 1 ಹೆಸರು. ಇಷ್ಟೊಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದೀರಿ, ಇಷ್ಟೊಂದು ಶಿಖರ ಸದೃಶವಾದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸೊ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳು, ನೀವು ಬರೆದಿರ್ತಕ್ಕಂತಹ ಸಾಹಿತ್ಯಗಳನ್ನು ಓದ್ತಾ ಹೋದಾಗ ಅದ್ಭುತ ಅಂತ ಅನಿಸುವಂಥದ್ದು. ಎಲ್ಲ ದೇವರ ದಯೆ ಅಂತ ಹೇಳ್ತಾ ಹೋಗ್ತೀರಿ. ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೋಬೇಕು ಅಂತ ನಂಗೆ ಆಸೆ ಇದೆ, ಹೇಳಿ ಗುರುಗಳೇ. ಮುಖ್ಯವಾಗಿ ನನ್ನ ಬಾಲ್ಯ ಜೀವನ ಅಂಗಾರಕಟ್ಟೆಯಲ್ಲಿ. ಮೂಲ ಊರು ನಮ್ಮದು ಚೇಂಪಿ. ನಮ್ಮ ತಂದೆ ಚೇಂಪಿ ಮಂಜುನಾಥ್ ಯಾನೆ ಅನಂತ ಭಟ್, ತಾಯಿ ಮಹಮ್ಮಾಯ ಕಸ್ತೂರಿ ಭಟ್. ಬಾಲ್ಯ ಜೀವನದಲ್ಲಿ ತುಂಬ ರೀತಿಯಲ್ಲಿ ತಂದೆ ತಾಯಿ ಆಯಾಯ ಸಮಯದಲ್ಲಿ ಉತ್ತಮ ಮಾರ್ಗದರ್ಶನ ನೀಡಿ, ವಿದ್ಯಾಭ್ಯಾಸದ ಶುಭ ಸಮಯದಲ್ಲಿ ಪ್ರತಿದಿನವೂ ಒಳ್ಳೆಯ ವಿಚಾರಗಳನ್ನು, ದಿನವೂ ರಾಮಾಯಣ, ಮಹಾಭಾರತ, ಭಗವದ್ಗೀತಾ 10 ನಿಮಿಷ 15 ನಿಮಿಷ ಸಾಯಂಕಾಲ ನಾವು ತಂದೆಯೊಂದಿಗೆ ಅಥವಾ ತಾಯಿಯೊಂದಿಗೆ ಕೂತ್ಕೊಂಡು ಕೇಳಬೇಕು, ನಂತರ ಓದಬೇಕು. ಆ ಸಮಯದಲ್ಲಿ ಟಿ ವಿ ಇಲ್ಲ, ರೇಡಿಯೋ ಕೇಳ್ತಾ ಇರ್ತಾರೆ, ನಾವು ಕೇಳುವಂತಹ ವಿಚಾರಗಳು ಇಲ್ಲವೇ ಇಲ್ಲ. ಸಮಯಕ್ಕೆ ಸರಿಯಾಗಿ ಏಳುವಂಥದ್ದು, ಸಮಯಕ್ಕೆ ಸರಿಯಾಗಿ ರಾತ್ರಿ ಮಲಗುವಂಥದ್ದು. ಯಾಕಂತ ಹೇಳಿದರೆ 9 ಗಂಟೆ ನಂತರ ಕರೆಂಟು ಉರಿದ್ರೆ ಪುನಃ ಬಿಲ್ಲು ಜಾಸ್ತಿ ಬರ್ತದೆ ಅಂತ ತಂದೆ ಹೇಳ್ತಿದ್ರು. 9 ಗಂಟೆ ಆಯಿತಾ, ಆಯಿತು ನಿದ್ದೆ. ಬೆಳಿಗ್ಗೆ 5 ಗಂಟೆ 5:30 ಗಂಟೆ ಏಳಲೇಬೇಕು. ಈ ರೀತಿಯಾಗಿ ಬಾಲ್ಯ ಜೀವನದಲ್ಲಿ, ಅದರಲ್ಲಿಯೂ ಕೂಡ ಬೆಳಿಗ್ಗೆ ಇಡ್ಲಿ ದೋಸೆ ಏನೂ ನೋಡಲಿಕ್ಕಿಲ್ಲ, ಗಂಜಿ. ಅಲ್ಲಿಂದ ಸ್ಕೂಲಿಗೆ, ಸಾಯಂಕಾಲ ಬಂದ ನಂತರ ಪುನಃ ಕೈ ಕಾಲು ತೊಳೆದು ಉಪಹಾರ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಓದಿ, ರಾತ್ರಿ ಕಾಲದಲ್ಲಿ ಈ ರೀತಿಯಾಗಿ ದೇವರ ನಾಮಸ್ಮರಣೆ, ಭಜನೆ ಮತ್ತು ಓದು. ಆ ಒಂದು ಉತ್ತಮ ಸಂಸ್ಕಾರವೇ ಈಗ ನಮ್ಮ ವೈದಿಕ ವೃತ್ತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಕಾರಣ ಆಯಿತು. ಯಾಕಂತೇಳಿದರೆ ತಂದೆ ಹೇಳುವಂತಹ ಮಾತು, ತಾಯಿ ಹೇಳುವಂತಹ ಮಾತು, ನಾವು ಯಾವ ರೀತಿ ನಡಿಬೇಕು, ಹಿರಿಯವರ ಹತ್ರ ಯಾವ ರೀತಿ ನಾವು ಅತೀ ಜಾಗ್ರತೆಯಾಗಿ ನಯ ವಿನಯದಿಂದ ನಡಿಬೇಕು, ಮತ್ತು ಎದುರಿಗೆ ಸಿಕ್ಕಿದಾಗ ನಮಸ್ಕಾರ ಮಾಡುವಂಥದ್ದು. ಮದುವೆ ಸಮಾರಂಭಕ್ಕೆ ಬಂದಾಗ ನಾವು ಕೆಳಗೆ ಕೂತ್ಕೊಂಡು ಅವರಿಗೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೇಳುವಂಥದ್ದು. ಭೋಜನ ಸಮಯದಲ್ಲಿ ಅವರಿಗೆ ಮೊದಲೇಗಿ ಅಂದರೆ ಆರಾಮಾಗಿ ಕೂತ್ಕೊಂಡು ನೀವು ಮೊದಲು ಊಟ ಮಾಡಿ, ನಾವು ನಂತರ ಮಾಡ್ತೇವೆ. ಚಿಕ್ಕಂದಿನಿಂದಲೂ ಒಂದು ಕ್ರಮ. ಇನ್ನೊಂದು ಹೇಳಲಿಕ್ಕೆ ಹೋದರೆ ರಾಜೇಂದ್ರ ಭಟ್ರಿಗೆ ಆಶ್ಚರ್ಯ ಆಗ್ತದೆ. ಮದುವೆ ಫಂಕ್ಷನಿಗೆ ಆಮಂತ್ರಣ ನೀಡಿದರೆ ನಾವು 5 ಜನ ಹೋಗಲಿಕ್ಕಿಲ್ಲ. ಮನೆಯಿಂದ ತಾಯಿ, ಒಂದು ಮಗು. ಮತ್ತೊಂದು ಫಂಕ್ಷನಿಗೆ ತಾಯಿ, ಮತ್ತೊಂದು ಮಗು. ನಾವು ಆಲೋಚನೆ ಮಾಡೋದು, ಮತ್ತೊಂದು ಮದುವೆ ಯಾವಾಗ ಬರ್ತದೆ, ಆ ಫಂಕ್ಷನಿಗೆ ಹೋಗಬೇಕು, ಹೊಸ ಅಂಗಿ ಧಾರಣೆ ಮಾಡಬೇಕು, ಅಲ್ಲಿ ಹೋಗಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಊಟ ಉಪಚಾರ ಎಲ್ಲ ಸವಿಬೇಕು ಎಂಬ ಒಂದು ಆಸೆ. ಚಿಕ್ಕ ಮಕ್ಕಳಿರುವಾಗ ಅದೇ ಆಸೆ. ಆದರೆ ತಂದೆ ಹೇಳುವಂಥದ್ದು 5 ಜನರು ಕೂಡ ಹೋಗಬಾರ್ದು. ಈ ರೀತಿಯಾಗಿ ನಮಗೆ ಅಲ್ಲಿ ಅನುಕೂಲತೆ ವ್ಯವಸ್ಥೆ ಮಾಡ್ತಿದ್ರು. ಅಂದರೆ ಅಷ್ಟರವರೆಗೆ ಜಾಗ್ರತೆ. ಮತ್ತು ನಮಗೆ 2 ಬಟ್ಟೆ, ಶರ್ಟು. ಸ್ಕೂಲಿಗೆ ಹೋಗುವಂಥ ಬಟ್ಟೆ ಬೇರೆ, ಕಾರ್ಯಕ್ರಮಕ್ಕೆ ಹೋಗುವಾಗ 2 ಬಟ್ಟೆ ನಮಗೆ ಸಿಗ್ತಿತ್ತು. ಒಂದು ಯುಗಾದಿ ಮತ್ತು ಒಂದು ದೀಪಾವಳಿಗೆ. ಆ 2 ಬಟ್ಟೆ ಎಷ್ಟು ಜಾಗ್ರತೆ ಅಂತ ಹೇಳಿದರೆ, ಕಾರ್ಯಕ್ರಮಕ್ಕೆ ಹೋಗಿ ಬಂದ ನಂತರ ಅದನ್ನೇ ಒಳ್ಳೆಯ ರೀತಿಯಲ್ಲಿ ಇಟ್ಟು ಪುನಃ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಅನುಕೂಲತೆ ಮಾಡುವಂಥದ್ದು. ಇಸ್ತ್ರಿ ಏನೂ ಇಲ್ಲ. ಈ ರೀತಿಯಾಗಿ ಬಾಲ್ಯ ಜೀವನದಲ್ಲಿ ತಂದೆ ಕೊಟ್ಟಂತಹ, ತಾಯಿ ಕೊಟ್ಟಂತಹ ಪಾಠ ಮತ್ತು ಅವರು ಹೇಳಿದಂತಹ ಮಾತು ಈಗ ಕೂಡ ನೆನಪಿಗೆ ಬರ್ತಾ ಉಂಟು, ಪ್ರತಿಯೊಂದು ವಿಚಾರಗಳು. ಹೌದು, 10ನೇ ತರಗತಿ ತನಕ ಕಲಿತ ನಂತರ ಗುರುಕುಲ ಪದ್ಧತಿಯ ಶಿಕ್ಷಣ ಸಿಕ್ಕಿತು. ಅದ್ರಲ್ಲಿ ಕೂಡ ಶ್ರೀನಿವಾಸ ನಿಗಮಾಗಮ ಪಾಠಶಾಲೆಯಲ್ಲಿ ನೀವು ಕಲ್ತಿರ್ತಕ್ಕಂತಹ ವರ್ಷಗಳು ಬಹಳ ಸ್ಮರಣೀಯವಾಗಿರ್ತಕ್ಕಂಥದ್ದು. ಹೌದು 1976ನೇ ಇಸ್ವಿ ಚೇಂಪಿಯಲ್ಲಿ ನಮ್ಮ ತಂದೆಗಳು ಕಾಶಿ ಮಠಾಧೀಶರಾದ ಶ್ರೀಮತ್ ಸುಧೀನ್ ತೀರ್ಥ ಸ್ವಾಮೀಜಿಯವರ ದಿವ್ಯ ಚರಣಕಮಲಗಳಿಗೆ ನನಗೆ ವಂದನೆ ಸಲ್ಲಿಸಲಿಕ್ಕೆ ಹೇಳಿ ನಿಗಮಾಗಮ ಪಾಠಶಾಲೆಗೆ ಓದಲಿಕ್ಕೆ
ನಾನು ಮಗನಿಗೆ ಕಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿದಾಗ ನನಗೆ ಏನೂ ಮನಸ್ಸು ಇರಲಿಲ್ಲ. ಒಂದು ಹೇಳ್ತೇನೆ, ನನ್ನ ಸ್ನೇಹಿತರೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ನಾನು ಕಾಲೇಜು ಪಾಠ ಮಾಡಿಕೊಂಡು ನಂತರ ಹೋಗ್ತೇನೆ ಅಂತ. ಆದರೆ ಗುರುಗಳು ಹೇಳಿದರು, ಹಾಗಲ್ಲಪ್ಪ, ನೀನು ಒಳ್ಳೆಯ ರೀತಿಯಲ್ಲಿ ನೀನು ವಿದ್ಯಾಭ್ಯಾಸದಲ್ಲಿ ವೇದ, ಕರ್ಮಾಂಗ, ಜ್ಯೋತಿಷ್ಯ, ಸಂಸ್ಕೃತ ಕಲಿತಾಗ ಕಾಲೇಜಿಗೆ ಹೋಗಿ ಮಕ್ಕಳು ಯಾವ ರೀತಿ ಕಲಿತಾರೆ ಅದಕ್ಕಿಂತ ವಿಶೇಷ ಗೌರವ ನಿನಗೆ ವೈದಿಕ ವೃತ್ತಿಯಲ್ಲಿ ಸಿಗ್ತದೆ ಅಂತ ಆಶೀರ್ವಾದ ಮಾಡಿಕೊಂಡು 1976, 77, 78, 79 ಶ್ರೀನಿವಾಸ ನಿಗಮಾಗಮ ಪಾಠಶಾಲೆಯಲ್ಲಿ ಕಲಿತು ನಂತರ ಗುರುಗಳಿಂದ ಪುರೋಹಿತ ಎಂಬ ಶ್ರೇಷ್ಠ ಗೌರವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಂಡು ಹಂಗಾರಕಟ್ಟೆಯಲ್ಲಿ ಪುನಃ ಬಂದು ಒಂದು ಮಾತು ಹೇಳಲಿಕ್ಕೆ ಈಗಿನ ನಾನು ವಿದ್ಯಾರ್ಥಿಗಳಿಗೆ ಈ ವಿಚಾರ ಹೇಳ್ತಾ ಇದ್ದೇನೆ. 1 ವರ್ಷದಲ್ಲಿ ಒಟ್ಟಿಗೆ ಕಾರ್ಯಕ್ರಮಗಳು ನಾನು ಮಾಡಿದ್ದು 10 ಮಾತ್ರ. ಪುರೋಹಿತ್ಯ ಹೆಚ್ಚಿಲ್ಲ. ಯಾಕೆ ಕಲಿತೆ ನಾನು? ನನಗೆ ಬೇಡ ಇತ್ತು. ತಂದೆ ಹೇಳಿದರು, ಆ ಮಾತು ಹೇಳಬೇಡ, ದೇವರಿಗೆ ಪೂಜೆ ಮಾಡು, ದೇವರ ಸನ್ನಿಧಿಯಲ್ಲಿ ಅನುಷ್ಠಾನ ಮಾಡು, ಜಪತಪ ಸ್ತೋತ್ರಗಳ ಪಠನ ಮಾಡು, ನಿನ್ನ ಜೀವನದಲ್ಲಿ ಒಳ್ಳೆಯದಾಗ್ತದೆ ಅಂತ. ಆ ಸಮಯದಲ್ಲಿ ರಮಾನಾಥ್ ಪೈ ಅಂತ ಬ್ರಹ್ಮಾವರದವರು, ನಾವು ಯಾವ ದಿನ ನಾನು ತಂದೆ ಮಾತಾಡಿದ್ದೇವೆ ನಮ್ಮ ಕಷ್ಟಗಳ ಬಗ್ಗೆ, ಆ ದಿನವೇ ಅವರು ಮನೆಯಲ್ಲಿ ಬಂದು ಉಡುಪಿಯ ಆಚಾರ್ಯ ಮಠದಲ್ಲಿ ಉತ್ತಮ ವೈದಿಕರು ಬೇಕು, ನೀವು ಬರ್ತೀರಾ ಅಂತ ತಂದೆಯವರಿಗೆ ಕೇಳಿದರು. ತಂದೆಯವರು ಆ ದಿನವೇ ಆಯಿತು ಅಂತ ಹೇಳಿ 1 ತಿಂಗಳ ನಂತರ ನಾವು ಮತ್ತು ತಂದೆ ಎಲ್ಲರೂ ಬಂದು ಆಚಾರ್ಯ ಮಠದಲ್ಲಿ ವಾಸ್ತವ್ಯ ಮಾಡಿಕೊಂಡು ಪುರೋಹಿತ್ಯಕ್ಕೆ ನಮ್ಮದು ಆರಂಭ ಆಯಿತು. ಆಚಾರ್ಯ ಮಠದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಪೂಜೆ ಮಾಡಿಕೊಂಡು ಅಲ್ಲಿ ಪುರೋಹಿತ್ಯ ಆರಂಭ ಮಾಡಿದ ನಂತರ ಯಾವ ದಿನವೂ ಹಿಂದೆ ನೋಡಲಿಲ್ಲ. ನಮ್ಮ ಜೀವನ ಯಾವ ರೀತಿಯಲ್ಲಿ ಮುಂದೆ ಹೋಗ್ತಂತ ಹೇಳಿದರೆ ಎಲ್ಲ ವಿಚಾರಗಳು ತುಂಬ ಮನೆಗೆ ಹೋಗಿ ಪುರೋಹಿತ್ಯ ಮತ್ತು ವಿಶೇಷವಾಗಿ ತಂದೆಯವರ ಮಾರ್ಗದರ್ಶನ, ತಂದೆಯವರು ಹತ್ತಿರ ನಿಂತು ನನ್ನಿಂದ ಪೂಜೆ ಮಾಡಿಸ್ತಿದ್ದರು. ಅದರಿಂದ ಈಗ ಯಾವುದೇ ಒಂದು ವಿದ್ಯಾರ್ಥಿ ಏನೇ ವಿಚಾರಗಳಲ್ಲಿ ಕೇಳಿದರೂ ವೈದಿಕ ವೃತ್ತಿಯ ವಿಚಾರದಲ್ಲಿ ಆರಾಮಾಗಿ ಪುಸ್ತಕ ನೋಡದೆ ಎಲ್ಲ ವಿಚಾರ ಅನುಭವಗಳನ್ನು ಹೇಳಲಿಕ್ಕೆ ಆಗ್ತದೆ. ಹೌದು, ಪುರೋಹಿತ ವೃತ್ತಿ ಅಂದರೆ ಅಲ್ಪ ಸಂಭಾವನೆ, ಸಂಪಾದನೆ ಬಹಳ ಕಡಿಮೆ, ಹೊಟ್ಟೆಪಾಡು ದೇವರೇ ಕಾಪಾಡಬೇಕು. ಹಾಗಿದ್ದರೂ ಅದು ನಿಮಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ತಂದು ಕೊಡ್ತು. ಸತ್ಯ. ಅದರಲ್ಲಿ ವಿಶೇಷವಾಗಿ ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಗುರುಗಳೇ, ಸೊ ವೇದ, ಕರ್ಮಾಂಗ, ಜ್ಯೋತಿಷ್ಯ, ಸಂಸ್ಕೃತ, ಬಹಳ ವಿಶೇಷವಾದ ಸಾಹಿತ್ಯಗಳು, ನಿಮ್ಮ ಬರಹಗಳು, ಅನಂತ ವೈದಿಕ ಕೇಂದ್ರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಚರಿತ್ರೆ, ಎಲ್ಲವೂ ಇತಿಹಾಸ. ನಿಜವಾಗಿ ಯಾಕಂತ ಹೇಳಿದರೆ ಆಚಾರ್ಯ ಮಠದಲ್ಲಿ ನಾವು ಪೂಜೆ ಮಾಡಿಕೊಂಡಿರುವಂಥ ಸಮಯದಲ್ಲಿ ನಮ್ಮ ತಂದೆ ಮಕ್ಕಳಿಗೆ ಸ್ವಲ್ಪ ಸ್ತೋತ್ರಾಭ್ಯಾಸ ಕಲಿಸಬೇಕು, ಮಕ್ಕಳಿಗೆ ಸಂಧ್ಯಾವಂದನೆ ಕಲಿಸಬೇಕು, ಮಕ್ಕಳಿಗೆಲ್ಲ ದೇವಪೂಜೆ ಕಲಿಸಬೇಕು. ತುಂಬ ಮನೆಯಿಂದ ಅವರು ಪೂಜೆ ಮಾಡುವಂಥ ಸಾಲಿಗ್ರಾಮಗಳು ಆಚಾರ್ಯ ಮಠಕ್ಕೆ ನಮ್ಮ ಹತ್ರ ಬರ್ತಿದ್ದೆವು. ನಮ್ಮ ಮಕ್ಕಳು ಪೂಜೆ ಮಾಡೋದಿಲ್ಲ, ನಮಗೆ ಪ್ರಾಯ ಆಗಿದೆ, ಈ ಬಗ್ಗೆ ನೀವು ಇಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ನಮ್ಮ ತಂದೆ ಒಂದು ಮಾರ್ಗದರ್ಶನ ಆ ಸಮಯದಲ್ಲಿ ಹಿರಿಯರಿಗೆ ನೀಡಿದರು. ನಿಮ್ಮ ಮಕ್ಕಳನ್ನು ಕಳಿಸಿ, ನಿಮ್ಮ ಮಕ್ಕಳಿಗೆ ಪೂಜೆ ನಾವು ಕಲಿಸ್ತೇವೆ, ಅವರು ಮನೆಯಲ್ಲಿ ಪೂಜೆ ಮಾಡುವಂತಾಗಲಿ, ನಮ್ಮೊಂದಿಗೆ ದೇವರಿದ್ದಾರೆ, ದೇವರು ನಮಗೆ ಯಾವಾಗ ರಕ್ಷಣೆ ಮಾಡ್ತಾರೆ ಅಂತ. ಅದರಿಂದ ಪುನಃ ತಂದಂತಹ ದೇವರ ಕರಡಿಗೆ ಪುನಃ ಅವರವರ ಮನೆಗೆ ತಲುಪಿ ಆ ಮಕ್ಕಳೆಲ್ಲ ದೇವಪೂಜೆ ಕಲಿತು ಮನೆಯಲ್ಲಿ ಪೂಜಾ ಇದೆಲ್ಲ ಮಾಡಲಿಕ್ಕೆ ಆರಂಭ ಮಾಡಿದರು. ಅದೇ ನನಗೆ ಒಂದು ಮನೆಗೋ ಕಟ್ಟಡಕ್ಕೋ ದೇವಾಲಯಕ್ಕೋ ನಾವು ಶಂಕುಸ್ಥಾಪನೆ ಹೇಳ್ತೇವಲ್ಲ, ಆ ರೀತಿಯಾಗಿ ತಂದೆಯವರ ಮಾತು ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತು ಇನ್ನು ಮುಂದೆ ನಾನು ನನ್ನ ಜೀವನದಲ್ಲಿ ಎಲ್ಲ ಮಕ್ಕಳಿಗೆ ಸ್ತೋತ್ರಾಭ್ಯಾಸ, ಸಂಧ್ಯಾವಂದನೆ, ದೇವಪೂಜೆ ಕಲಿಸಿ ಅವರವರ ಮನೆಯಲ್ಲಿ ಅವರವರು ಪೂಜೆ ಮಾಡುವಂತಾಗಬೇಕು. ಈ ರೀತಿಯಾಗಿ ಅನಂತ ವೇದಿಕ ಕೇಂದ್ರ ಮತ್ತು ಧಾರ್ಮಿಕ ಪುನರುತ್ಥಾನ ಸೇವಾ ಮಂಡಳಿ ಸ್ಥಾಪನೆ ಮಾಡಿಕೊಂಡು ಕಲಿಸುವುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಬೇಕು. ಪುಸ್ತಕ ಮಾಡಿದೆ, ಪುಸ್ತಕದಿಂದ ವಿಚಾರ ಹೇಳಲಿಕ್ಕಾಯಿತು, ಸಿ ಡಿ ಮಾಡಿದೆ, ವಿಡಿಯೋ ಸಿ ಡಿ ನೋಡಿ ಪೂಜೆ ಮಾಡುವಂಥದ್ದು. ಆ ವಿಡಿಯೋ ಸಿ ಡಿ ನೋಡಿ ಕೃಷ್ಣ ಜನ್ಮಾಷ್ಟಮಿ, ಗೌರಿ ಗಣೇಶ ವ್ರತ, ದೇವಪೂಜೆ, ಸಂಧ್ಯಾವಂದನೆ ಇವೆಲ್ಲವೂ ಅವರು ವಿಡಿಯೋದಲ್ಲಿ ನೋಡೋದು, ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡೋದು. ಈ ರೀತಿಯಾಗಿ ಆರಂಭ ಆಗಿ ಈಗ ಸಂತೋಷದಿಂದ ಹೇಳುವಂಥದ್ದು, ನಮ್ಮ ಉಡುಪಿ ಜಿಲ್ಲೆಯ ನನ್ನ ಅಭಿಪ್ರಾಯದಂತೆ 100ಕ್ಕೆ 90% ಮನೆಯಲ್ಲಿ ಅವರವರ ಮನೆಯಲ್ಲಿ ಅವರವರೇ ದೇವರ ಕರಡಿಗೆ ಇಟ್ಟು ಪೂಜೆ ಮಾಡಿಕೊಂಡು ದೇವರಿಗೆ ಸಂತೋಷ ಪಡಿಸ್ತಾ ಇದ್ದಾರೆ. ಇದು ತೃಪ್ತಿಯಿಂದ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಾನು ಹೌದು,
ದೇವತಾ ಸ್ತೋತ್ರಗಳು, ಧಾರ್ಮಿಕ ವಿಷಯಗಳ ಬಗ್ಗೆ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳು, ವಿಶೇಷವಾಗಿ ಸಂಧ್ಯಾವಂದನೆ ಪುಸ್ತಕವನ್ನು ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ 3 ಭಾಷೆಯಲ್ಲಿ ಬರೆಯುವಂಥ ಒಂದು ಪ್ರಕಾಂಡ ಪಾಂಡಿತ್ಯ. ದೇವರ ದಯೆಯಿಂದ ಅದಕ್ಕೆ ಸಹಕಾರ ಕೊಟ್ಟು ನಾನು ಈ ಸಮಯದಲ್ಲಿ ಹೇಳಬೇಕು, ಕನ್ನಡ ಏನೂ ಕಷ್ಟ ಅಲ್ಲ, ಕೊಂಕಣಿ ಅದು ಕೂಡ ಸುಲಭವೇ, ಸಂಸ್ಕೃತ ನಾನು ಕಲ್ತಿದ್ದೇನೆ, ಇಂಗ್ಲೀಷ್ನಲ್ಲಿ ನನ್ನ ಸಾಧನೆಗೆ ಸ್ವಲ್ಪ ನಮಗೆ ಶಕ್ತಿ ಕೊಟ್ಟವರು ಒಂದು ನಮ್ಮ ಭಾವಯ್ಯನವರು ಎನ್ನು ವಿಠ್ಠಲದಾಸ ಭಟ್ ಅಂತ, ಮತ್ತು ನಿಟ್ಟೆ ವಾಸುದೇವ ಭಟ್. ಇವರು ಈ ಇಂಗ್ಲೀಷಿನ ಪ್ರತಿಯೊಂದು ಅಕ್ಷರಗಳನ್ನು ಪುನಃ ಪುನಃ ಹೇಳಿ ನಮ್ಮ ಶತಾಬ್ದಿ ಗ್ರಾಫಿಕ್ಸ್ ಮಟ್ಟ ರಮೇಶ್ ಕಿಣಿಯವರು ಅದಕ್ಕೆ ಬಲ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮುದ್ರಣ ಮಾಡುವಂತಾಯಿತು. ಎಲ್ಲ ಸಮಾಜದ ದೇಶ ವಿದೇಶ ಎಲ್ಲ ಕಡೆಯಲ್ಲೂ ತಲುಪಿ ಈಗ ಪ್ರತಿಯೊಬ್ಬರು ಆನಂದ ಪಡ್ತಾ ಇದ್ದಾರೆ, ಸಂತೃಪ್ತಿ ಪಡ್ತಾ ಇದ್ದಾರೆ. ಹೌದು, ಪೂಜಾ ವಿಧಿಗಳ ಬಗ್ಗೆ, ಸ್ತೋತ್ರ ಪಾಠಗಳ ಬಗ್ಗೆ, ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ 27 DVD ಹೊರತರಲಿಕ್ಕೆ ಸಾಧ್ಯ ಆಯಿತು. ಎಲ್ಲವೂ ಕೂಡ ಒಂದು ಆಧ್ಯಾತ್ಮದ ಶಿಖರಗಳೇ, ಸಂಗ್ರಾಹ್ಯವಾಗಿರತಕ್ಕಂಥ. ಯಾಕಂತ ಹೇಳಿದರೆ ಈಗಿನ ವಾತಾವರಣದಲ್ಲಿ ಉಪನಯನ, ವಿವಾಹ, ಷೋಡಶ ಸಂಸ್ಕಾರ, ಪ್ರತಿಯೊಂದು ಆಚಾರ ವಿಚಾರಗಳ ಬಗ್ಗೆ, ಆ ಪೂಜೆ ಮಾಡುವ ವಿಧಿವಿಧಾನ ಏನು, ಅದರ ವೈಶಿಷ್ಟ್ಯತೆ ಏನು, ಒಂದು ಚಿಕ್ಕ ವಿಚಾರದಲ್ಲಿ ಹೇಳುವುದಾದರೆ ಅದನ್ನು ವಿಶೇಷವಾಗಿ ಜನರು ತಗೊಳ್ಬೇಕು. ಯುಗಾದಿ ಪರ್ವಕಾಲದಲ್ಲಿ ನೂತನ ವಸ್ತ್ರವನ್ನು ಪೂಜನೆ ಮಾಡ್ತಾರೆ, ಅದರ ಮಹತ್ವವೇನು, ಆ ಬಗ್ಗೆ ಕೂಡ ಆಮ್ಗಿಲ್ ಪರ್ಬೋ ಪಿತೃಕಾರ್ಯ ಮಹತ್ವ ಎಂಬ ಸಿಡಿಯನ್ನು ನಿರ್ಮಾಣ ಮಾಡಿಕೊಂಡು ಷೋಡಶ ಸಂಸ್ಕಾರ ಸಿಡಿಯೊಂದಿಗೆ ಜನರಿಗೆ ಕೊಟ್ಟಾಗ ಪ್ರತಿಯೊಬ್ಬರು ತೃಪ್ತಿಯಿಂದ ಅದನ್ನು ಕೇಳಿ ಆ ಪ್ರಕಾರ ಮನೆಯಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ತೃಪ್ತಿ ವಿಚಾರ. ಸೊ ವೈದಿಕದ ಮೂಲಕ ಸಾಂತ್ವನದ ಕೆಲಸವು ನಿಮ್ಮಿಂದ ಸಾಧ್ಯ. ನಿಜವಾಗಿಯೂ ಎಷ್ಟೋ ಮನೆಗಳನ್ನ ಬೆಳಗುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ. ನಾನು ಪ್ರತಿಯೊಬ್ಬರು ಮಕ್ಕಳಿಗೆ ಹೇಳಿಕೊಂಡು ಆರತಿ ಬತ್ತಿ ಹೇಗೆ ಹಾಕಬೇಕು, ಒಂದು ಊಟಕ್ಕೆ ಕೂತಾಗ ಬಾಳೆ ಎಲೆ ಹೇಗೆ ಇಡಬೇಕು, ಆ ಬಾಳೆ ಎಲೆಯ ತುದಿಯಲ್ಲಿ ಉಪ್ಪಿನಕಾಯಿ ಸ್ವೀಟೆಲ್ಲ ಮತ್ತೊಂದು ಬದಿಯಲ್ಲಿ ಬಡಿಸುವಂತಹ ಒಂದು ಕ್ರಮ, ಎಲೆ ಕೊಟ್ಟ ಕೂಡಲೇ ನೀರು, ಒರೆಸೆಯಾದ ಕೂಡಲೇ ವ್ಯವಸ್ಥೆ, ಕಡೆಯಲ್ಲಿ ಅನ್ನ ಮತ್ತು ಮಜ್ಜಿಗೆಯನ್ನು ಬಡಿಸಿದ ನಂತರ ಊಟದ ಕಾರ್ಯಕ್ರಮ ಆಯಿತು. ಈ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಕೂಡ ಬಡಿಸುವ ವಿಚಾರ, ಕೇಳುವ ವಿಚಾರ, ಮಾತನಾಡುವ ವಿಚಾರ, ಈ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೇನೆ. ಆರತಿ ಬತ್ತಿ ಹಾಕಲಿಕ್ಕೆ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ ಇತ್ತು. ಪ್ರತಿಯೊಬ್ಬರಿಗೂ ಒಂದು ಪಾತ್ರೆ, ಎಣ್ಣೆ, ಬತ್ತಿ ಕೊಟ್ಟು ಅವರ ಹತ್ರ ಆರತಿ ಕೊಟ್ಟು ಈ ರೀತಿ ಹಾಕಪ್ಪ ನೋಡಿದರು, ಸಂತೋಷಪಟ್ಟರು. ಅವರವರ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ತಾಯಿ ಆ ಬಗ್ಗೆ ಕಷ್ಟ ಪಡಿಬೇಕಂತಲೇ ಇಲ್ಲ, ಮಕ್ಕಳ ಹತ್ರ ಹೇಳೋದು 5 ಆರತಿಗೆ ಬತ್ತಿ ಹಾಕಪ್ಪ ರೆಡಿ. ಇದು ಸಂತೃಪ್ತಿ ವಿಚಾರ ಅಲ್ಲ. ಅರ್ಧ ಗಂಟೆ ಕೆಲಸ ತಾಯಿಗೆ ಕಡಿಮೆ ಆಯಿತು, ಅಡುಗೆ ಆರಾಮಾಗಿ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಕ್ಲಾಸ್ ಮಾಡಿದ್ರಿಂದ ಈಗ ಮಕ್ಕಳು ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ನಡೀತಾ ಇದ್ದಾರೆ. ಹೌದು, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ನಿಮ್ಮಲ್ಲಿ ಬಂದು ಸಂಸ್ಕೃತವನ್ನು ಕಲಿತಾರೆ, ವೇದಗಳನ್ನು ಕಲಿತಾರೆ, ಉಪನಿಷತ್ಗಳನ್ನು ಕಲಿತಾರೆ. ಸಂಜೆ ನಡೆಯುವಂಥ ಕ್ಲಾಸ್ಗಳು ಅತ್ಯಂತ ಸುಂದರವಾಗಿರ್ತವೆ ಕ್ಲಾಸ್ಗಳು. ಎಲ್ಲ ಜನತೆಗೆ ಹೇಳುವಂಥದ್ದು, ಪ್ರತಿಯೊಬ್ಬರಿಗೆ ಕಲಿಬೇಕೆಂಬ ಆಸೆ ಇರ್ತದೆ, ಸಮಯ ಕಡಿಮೆ ಇರ್ತದೆ. ಆದರೆ ಈ ಬಗ್ಗೆ ನಿಮಗೆ ಮನಸ್ಸಲ್ಲಿ ಕಲಿಬೇಕು ಎಂಬ ವಿಚಾರ ಬಂದಾಗ ನನ್ನನ್ನು ಸಂಪರ್ಕಿಸಿದಾಗ ಅಗತ್ಯವಾಗಿ ಸಮಯ ಹೇಳಿ ನಾನು ಕಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮ್ಮ ಪ್ರಯತ್ನ ಮಾತ್ರ ಅದರಲ್ಲಿ ಹೆಚ್ಚುಂಟು. ಹೌದು, ಸಂಗೀತ ಕೂಡ ನಿಮ್ಮನ್ನು ಬಹಳ ಬೆಳೆಸ್ತಾ ಹೋಯಿತು, ಸಂಗೀತ ಆಕರ್ಷಣೀಯವೇ ಆಯಿತು. ಆಮೇಲೆ ಸಂಗೀತ ಉತ್ಸವಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಹೌದು, ಕಲಾಶ್ರೀ ಸುರು ಸಂಗೀತ ಪ್ರತಿಷ್ಠಾನ ಅಂತ ಪಂಡಿತ್ ಮಾಧವ್ ಭಟ್ರವರ ಸ್ಮರಣಾರ್ಥ ಅವರ ಅಣ್ಣನ ಮಗನಾದ ವಿಠ್ಠಲದಾಸ್ ಭಟ್ ಮತ್ತು ಬಳಗದವರಿಂದ ಈ ಒಂದು ಸುರು ಸಂಗೀತ ಪ್ರತಿಷ್ಠಾನದ್ದು ಆರಂಭ ಆಯಿತು. ಈಗ 3 ವರ್ಷ ಕಾರ್ಯಕ್ರಮ ಸಂಗೀತ ಉತ್ಸವ ನಡೀತಾ ಇದೆ. ನಾಡ್ದು 24ನೇ ಆದಿತ್ಯವಾರ ಭಾರತ ದೇಶದ ಪ್ರಖ್ಯಾತ ಸಂಗೀತ ಸಾಧಕರು ಬಂದು ಸಂಗೀತ ಹಾಡ್ತಾ ಇದ್ದಾರೆ. ಉಡುಪಿಯ ನಮ್ಮ ಟೌನ್ ಹಾಲ್ನಲ್ಲಿ ಅತ್ಯಂತ ವಿಶೇಷವಾಗಿ ಎಲ್ಲರ ಸಹಕಾರಗಳಿಂದ ನಡೀತಾ ಇದೆ. ಅದರ ಅಧ್ಯಕ್ಷನಾದ ನನಗೆ ಸಂತೃಪ್ತಿ ಏನಂತ ಹೇಳಿದರೆ, ಮಾಧವ್ ಭಟ್ರು ಹೇಳ್ತಿದ್ರು, ಮುಂದೆ ಈ ಉಡುಪಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡಿಬೇಕಾದರೆ ವೈದಿಕರ ಆಶೀರ್ವಾದವೂ ಬೇಕು, ಎಲ್ಲರ ಸಹಕಾರವೂ ಬೇಕು ಅಂತ. ಎಲ್ಲರ ಸಹಕಾರದೊಂದಿಗೆ ಈ ಕಲಾಶ್ರೀ ಸುರು ಸಂಗೀತ ಪ್ರತಿಷ್ಠಾನ ಒಳ್ಳೆ ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮ ವರ್ಷ ಉತ್ತಮವಾಗಿ ನಡೀತಾ ಇದೆ. ಸಂತೃಪ್ತಿ ವಿಚಾರ. ಹೌದು, ಸಂಸ್ಕೃತವನ್ನು ನಿರರ್ಗಳವಾಗಿ ಮಾತಾಡುವಂಥದ್ದು, ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉಚ್ಚಾರ. ಸೊ ಮಂತ್ರೋಚ್ಚಾರಣೆ ಮಾಡುವಾಗ ಬಹಳ ಸ್ಪಷ್ಟತೆ, ನಿಖರತೆ ಮತ್ತು ಅರ್ಥವನ್ನು ಬಿಡಿಸಿ ಹೇಳುವಂಥದ್ದು, ಎದುರು ಕೂತಿರ್ತಕ್ಕಂಥ ಯಜಮಾನರಿಗೆ ಬಹಳ ಸಂತೋಷವನ್ನು ಕೊಡುವಂಥದ್ದು. ನಿಜವಾಗಿಯೂ ಯಾಕಂತ ಹೇಳಿದರೆ
ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಸಮಾಶ್ರಿತ. ನಾವು ಮಂತ್ರ ಹೇಳುವಾಗಲೇ ಜನರಿಗೆ ಅದರ ಅರ್ಥ ತಿಳಿಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೊಡ್ಡ ಕ್ಷೇತ್ರ, ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಹೊರಗಡೆ ನಿಂತು ನಾವು ದೇವಸ್ಥಾನದ ಕಲಶವನ್ನು ನೋಡಿ ನಮಸ್ಕಾರ ಮಾಡ್ತೇವೆ, ಮಂತ್ರ ಹೇಳ್ತೇವೆ. ಕಲಶ ಕೀರ್ತಿಂ ಆಯುಷ್ಯಂ ಪ್ರಜ್ಞಾಂ ಮೇಧಾಂ ಶ್ರಿಯಂ ಬಲಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯಂ ವೃದ್ಧಿಂಚ ಸಾಧಯೇತ್. ಆ ಶಿಖರ ಕಲಶ ನಾವು ನೋಡಿದ ಕೂಡಲೇ ವಂದನೆ ಮಾಡಿದಾಗ ಗರ್ಭಗುಡಿ ಒಳಗಿರುವಂಥ ದೇವರಿಗೆ ಸಂತೋಷ ಆಗ್ತದೆ ಅಂತ. ಇಂಥ ವಿಚಾರಗಳನ್ನು ನಾವು ಶ್ಲೋಕ ಹೇಳುವಾಗಲೇ ಮಕ್ಕಳಿಗೆ ಹೇಳಿದಾಗ ಅವರಿಗೆ ಆ ಬಗ್ಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಹೌದು ಹೌದು, ಪ್ರತಿಯೊಂದು ಶ್ಲೋಕವನ್ನು, ಸ್ತೋತ್ರಗಳನ್ನು, ಉಪನಿಷತ್ತುಗಳನ್ನು ಬಿಡಿಸಿ ಹೇಳುವಂಥ ಶಕ್ತಿ, ಅದರ ಅರ್ಥವನ್ನು ಮನದಟ್ಟು ಮಾಡಿಸುವಂಥ ಶಕ್ತಿ, ಎಳೆಯರಿಗೆ ಕೂಡ ಒಂದು ಆಧ್ಯಾತ್ಮದ ಶಕ್ತಿಯನ್ನು ತಲುಪಿಸುವಂಥ ಶಕ್ತಿ ಇವತ್ತಿದ್ದ ಕಾರಣ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಗ್ತದೆ ಸ್ನೇಹಿತರೆ. ಸಾಕಷ್ಟು ಗುರುಗಳು ಇನ್ನೂ ಮಾತಾಡ್ತಾರೆ, ಅವರ ಮಾತುಗಳನ್ನು ಇನ್ನೂ ಕೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. ಒಂದು ವಿರಾಮಕ್ಕೆ ಹೋಗ್ತೇನೆ, ವಿರಾಮದ ನಂತರ ಮತ್ತೆ ರಾಮಚಂದ್ರ ಅನಂತ ಭಟ್ ಅವರು ಮಾತಾಡ್ತಾರೆ. ಸ್ನೇಹಿತರೆ, ಆಕಾಶವಾಣಿ ಮಿತಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಸ್ಕೈಸ್ ದ ಲಿಮಿಟ್ ಅತ್ಯಂತ ವಿಶೇಷವಾದ ಸಾಧಕರನ್ನು ಪರಿಚಯಿಸುವಂಥದ್ದು, ಪ್ರತಿ ಕ್ಷೇತ್ರದ ಶಿಖರ ಸದೃಶ ವ್ಯಕ್ತಿತ್ವವನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಮುಂದುವರಿತಾ ಇದೆ. ಇವತ್ತು ನಮ್ಮ ಜೊತೆಗೆ ವೇದಮೂರ್ತಿ ಚೇಪಿ ರಾಮಚಂದ್ರ ಅನಂತ ಭಟ್ ಅವರಿದ್ದಾರೆ. ಸಮಾಜ ಸೇವೆ ಇರಬಹುದು, ಅಥವಾ ವೈದಿಕ ಇರಬಹುದು, ಅಥವಾ ಧಾರ್ಮಿಕ ಪ್ರವಚನ ಇರಬಹುದು, ಧಾರ್ಮಿಕ ಶಿಕ್ಷಣ ಇರಬಹುದು, ಎಲ್ಲ ಕಡೆ ಕೂಡ ಅವರ ಹೆಜ್ಜೆ ಗುರುತುಗಳು ನಾವು ಕಾಣ್ತೇವೆ. ಇವತ್ತು ಉಡುಪಿ ಜಿಲ್ಲೆ ಇರಬಹುದು ಅಥವಾ ಜಿಲ್ಲೆಯ ಹೊರಗಡೆ ಕೂಡ ಅವರ ಕೀರ್ತಿ ಇವತ್ತು ಅಸದೃಶವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಅವರ ಪಾದಮುಟ್ಟಿ ನಮಸ್ಕರಿಸ್ತಾರೆ, ಅವರ ಜ್ಞಾನವನ್ನು ಪಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಅಂತಹ ವೇದಮೂರ್ತಿಗೆ ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ನಿಮ್ಮ ಕಥೆ ಕೇಳಬೇಕು ಅಂತ ಅನಿಸ್ತಾ ಇದೆ ನನಗೆ. ಸೊ ನೀವು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ, ಬಹಳ ವಿಶೇಷ. ಉಡುಪಿ ಜಿಲ್ಲಾ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಹಿತರಕ್ಷಣಾ ವೇದಿಕೆ ಮೂಲಕ ತೊಡಗಿಸಿಕೊಂಡ್ರಿ, ಅದರ ಗೌರವಾಧ್ಯಕ್ಷರಾಗಿ ಸಾಕಷ್ಟು ಸಮ್ಮೇಳನ ಮಾಡಿಕೊಟ್ರಿ. ಹೌದು ಹೌದು, ಮುಖ್ಯವಾಗಿ ವೇದಿಕೆ ನಿರ್ಮಾಣ ಆಗಿ ಕೋಟೇಶ್ವರದಲ್ಲಿ ಸಮ್ಮೇಳನ ಕಾರ್ಯಕ್ರಮ ಆಯಿತು. 10,000ಕ್ಕೂ ಮಿಕ್ಕಿ ಜನ ಬಂದು ತಮ್ಮ ಸಂತೃಪ್ತಿಯನ್ನು, ತಮ್ಮ ವಿಚಾರಗಳನ್ನು, ತಮ್ಮ ಕಷ್ಟ, ನಮ್ಮ ಇಷ್ಟ, ಸಮಾಜದಲ್ಲಿ ಆಗುವಂತಹ ಮುಂದೆ ಏನೆಲ್ಲ ಬೆಳವಣಿಗೆ ಉಂಟು ಅವೆಲ್ಲ ವಿಚಾರಗಳಲ್ಲಿ ಎಲ್ಲ ಚಿಂತನ ಮಂಥನ ಅಂತ ಹೇಳ್ತೇವೆ. ನಂತರ 3 ತಿಂಗಳ ನಂತರ, ಅಂದರೆ ಅರ್ಥಾತ್ ಈ ಕೋಟೇಶ್ವರದ ಸಮಾವೇಶದ ನಂತರ ಒಟ್ಟಿಗೆ ಕೂತು ಮಾತನಾಡಿದಾಗ ಅದರ ವಿಶೇಷವಾಗಿ ಸಂಚಾಲಕರಾದ ಆರ್ ವಿವೇಕಾನಂದ ಶೆಣೆ ಸಂತೃಪ್ತಿಯಿಂದ ಒಂದು ಮಾತು ಹೇಳಿದರು. ಚೇಂಪಿ ರಾಮಚಂದ್ರ ಭಟ್ರೆ, ತಾವು ಗೌರವಾಧ್ಯಕ್ಷರಾಗಿ ನಮ್ಮ ವೇದಿಕೆಯಲ್ಲಿ ಅಲಂಕಾರ ಮಾಡಬೇಕು ಅಂತ. ನಾನು ಹೇಳಿದೆ, ಪುರೋಹಿತ್ಯ ಮತ್ತು ಪುರೋಹಿತ್ಯದಲ್ಲಿರುವಂತಹ ಒತ್ತಡ ಕಷ್ಟ ಆಗ್ತದೆ ಅಂತ. ಆಗ ಒಂದೇ ಮಾತವರು ಹೇಳಿದರು, ಗೌರವಾಧ್ಯಕ್ಷರಾಗಿ ತಾವು ಇದ್ದು ಆಯಾಯ ಸಮಯದಲ್ಲಿ ನಮಗೆ ಮಾರ್ಗದರ್ಶನ ನೀಡಿದರೆ ಆಯಿತು ಅಂತ. ಅವರು ಮೊದಲ ಹೆಜ್ಜೆಯೇ ಪರಮ ಪೂಜ್ಯ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಹತ್ತಿರ ಹೋಗಿ ನಾವು ಜನಗಣತಿಯ ಒಂದು ಪುಸ್ತಕ ಮಾಡ್ತೇವೆ, ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಒಂದು ಜೀವನದಲ್ಲಿ ಏನೆಲ್ಲ ವಿಚಾರಗಳುಂಟು, ಇವೆಲ್ಲ ವಿಚಾರಗಳನ್ನೆಲ್ಲ ಒಟ್ಟು ಮಾಡಿಕೊಂಡು. ಹಾಗೆಯೇ ವಿವೇಕಾನಂದ ಶೆಣೆಯವರ ಮನಸ್ಸಲ್ಲಿ ಮತ್ತೊಂದು ವಿಚಾರ ಬಂತು. ಅವರೊಂದಿಗೆ ವಿಶೇಷವಾಗಿ ಹತ್ತಿರ ಇರುವಂತಹದ್ದು ನಮ್ಮ ಸಾಣೂರು ನರಸಿಂಹ ಕಾಮತರು. ಅವರು ಕೂಡ ಒಂದು ವಿಚಾರ ಹೇಳಿದರು, ನಾವು ಜನಗಣತಿಯ ಪುಸ್ತಕ ಮಾತ್ರ ಸಮಾಜಕ್ಕೆ ನೀಡುವುದಲ್ಲ, ಅದರೊಂದಿಗೆ ಎಲ್ಲ ಮಾಹಿತಿಗಳುಳ್ಳ ಹಬ್ಬ ಹರಿದಿನಗಳು, ನಮ್ಮ ಆಚಾರ ವಿಚಾರ, ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ದೇವಾಲಯಗಳು, ವಿಶೇಷವಾಗಿ ಹಿರಿಯರ ಮಾರ್ಗದರ್ಶನ. ಯಾಕಂತ ಹೇಳಿದರೆ 80, 70, 60, 90 ವರ್ಷದ ವೈದಿಕರಾಗಲಿ ಸದ್ಗೃಹಸ್ಥರಾಗಲಿ ಅವರವರ ಅನುಭವ ಮಕ್ಕಳೊಂದಿಗೆ ಹಂಚಿಕೊಳ್ಬೇಕು. ಅದಕ್ಕೋಸ್ಕರವೇ ದೇವಾಲಯದಲ್ಲಿ ಧರ್ಮದರ್ಶಿ ಅಂತ ಹೇಳ್ತೇವೆ. ಆ ಸಭೆಗೆ ಹಿರಿಯರು ಬರ್ತಾರೆ, ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ. ಹಾಗೆ ಈ ಒಂದು ಅನಂತ ಸೌರಭ ಎಂಬ ಪುಸ್ತಕಕ್ಕೆ ಎಲ್ಲ ಸಮಾಜದ ಗಣ್ಯರು ನಮ್ಮ ದೇವಾಲಯದಲ್ಲಿ ಇರುವಂತಹ ಒಂದು ವಿಚಾರ ಅಥವಾ ಪಂಚಪರ್ವಗಳು ಹೇಗೆ ನಡಿಬೇಕು ಇವೆಲ್ಲ ಒಟ್ಟು ಕೂಡಿಕೊಂಡು ಅನಂತ ಸೌರಭ ಎಂಬ ಪುಸ್ತಕ ಮಾಡಿಕೊಂಡು ಅವರವರ ಮನೆಯಲ್ಲಿ ಆ ಒಂದು ಪುಸ್ತಕ ಇದ್ದರೆ
ನಮ್ಮ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಾಗೆ, ನಮ್ಮ ಮನೆಯಲ್ಲಿ ಒಬ್ಬರು ವೈದಿಕರಿದ್ದಾಗೆ, ನಮ್ಮ ಮನೆಯಲ್ಲಿ ಎಲ್ಲ ವಿಚಾರಗಳು ತಿಳಿಸುವಂಥ ಜ್ಞಾನಿಯೊಬ್ಬರು ಇದ್ದಾರೆ ಎಂಬ ಒಂದು ಅನಂತ ಸೌರಭದಲ್ಲಿ ಎಲ್ಲ ವಿಚಾರ ಹಾಕ್ಕೊಂಡು ಸುಂದರವಾದ ಪುಸ್ತಕ ನಿರ್ಮಾಣ ಆಯಿತು. ಕಲ್ಯಾಣಪುರದ ಸಮಾವೇಶದಲ್ಲಿ ಅದು ಬಿಡುಗಡೆಯಾಗಿ 8,000 ಮನೆಗೆ ಈ ಪುಸ್ತಕ ತಲುಪಿದೆ. ಉಡುಪಿ ಜಿಲ್ಲೆಯ 8,000 ಮನೆಗೆ. ನಂತರವೂ ಕೂಡ ಅವರು ಉಪ್ಪುಂದದಲ್ಲಿ, ಚೇಂಪಿಯಲ್ಲಿ, ಮಂಗಳೂರಿನಲ್ಲಿ, ಕಾರ್ಕಳದಲ್ಲಿ, ಹಾಗೆ ಪ್ರತಿಯೊಂದು ಮೂಡುಬಿದಿರೆ ಎಲ್ಲ ಗ್ರಾಮಗಳಲ್ಲಿ ಅಂದರೆ ವಿಶೇಷವಾಗಿ ಜಿಲ್ಲೆಗಳಲ್ಲಿ ಅವರು ಸಮ್ಮೇಳನ ಮಾಡಿಕೊಂಡು ಎಲ್ಲ ಜನಪದಕ್ಕೆ ಒಟ್ಟು ಮಾಡಿಕೊಂಡು ಈಗ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಜನವರಿ 1, 2017 ವಿಶ್ವ ಸಮ್ಮೇಳನ GSB ಹಿತರಕ್ಷಣಾ ವೇದಿಕೆಯ ಮೂಲಕ ವಿಶ್ವ ಸಮ್ಮೇಳನ ಅವರು ಹಮ್ಮಿಕೊಂಡಿದ್ದಾರೆ. ಗೌರವಾಧ್ಯಕ್ಷರಾಗಿ ನಾನು 2 ವರ್ಷ ಸೇವೆ ಸಲ್ಲಿಸಿದೆ. ನನ್ನ ಕಾರ್ಯ ಒತ್ತಡ ಇರುವುದರಿಂದ ಗೌರವಾಧ್ಯಕ್ಷಕ್ಕೆ ನನಗೆ ತಾವು ಬೇರೆಯವರಿಗೆ ನೇಮಕ ಮಾಡಿ ನನಗೆ ತಾವು ಅನುಕೂಲತೆ ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾಕಂತ ಹೇಳಿದರೆ ನನ್ನ ಪುರೋಹಿತ್ಯ ಕಾರ್ಯಗಳ ಒತ್ತಡ ಮತ್ತು ಮನೆಯಲ್ಲಿರುವಂತಹ ಎಲ್ಲ ಕಾರ್ಯಕ್ರಮ ಇವೆಲ್ಲ ಹೇಳಿದಾಗ ಆಯ್ತಂತ ಹೇಳಿ ಈಗ ವೇದಿಕೆಯಿಂದ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ನಾವು ಅವರೊಂದಿಗೆ ಇದ್ದೇವೆ. ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಆಗ್ತಾ ಉಂಟು. ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಪುಸ್ತಕ ನೋಡಿ ಒಂದು ಮಾತು ಹೇಳಿದ್ದು, ಮುಂಬೈನಲ್ಲಿ ಈ ಪುಸ್ತಕ ಬಿಡುಗಡೆ ಆಗಿದ್ದು. ಜನಗಣತಿ ಪುಸ್ತಕ ನೋಡಿ ಒಂದು ಮಾತು ಹೇಳಿದರು, ಜನಗಣತಿಯಲ್ಲಿ ಎಲ್ಲ ಜನರ ಎಷ್ಟು ಕುಟುಂಬ ಎಲ್ಲ ನೋಡಿದರೆ ಹೌದು ನೀವು, ಅದರಲ್ಲಿ ಯಾರಿಗೆ ಕಷ್ಟ ಉಂಟು, ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ, ಅವರ ಜೀವನಕ್ಕೆ ಯಾರಿಗೆಲ್ಲ ಕಷ್ಟ ಉಂಟು ಅದು ನೋಡಬೇಕು ಅಂತ ಹೇಳಿದಾಗ ಆ ಬಗ್ಗೆ ವಿಶೇಷ ಜವಾಬ್ದಾರಿ ಮತ್ತು ಕೆಲಸ ಮಾಡಿಕೊಂಡು ಉಡುಪಿ ಜಿಲ್ಲೆಯ ತುಂಬ ಕಷ್ಟ ಇರುವಂತಹ ಮನೆಗೆ ಹೋಗಿ ಸಹಕಾರ ನೀಡಿ ಆದಷ್ಟು ಸಂತೃಪ್ತಿಯಿಂದ ನಮ್ಮ ಸಮಾಜ ಬಾಂಧವರು ಒಳ್ಳೆಯ ರೀತಿಯಲ್ಲಿ ಆನಂದ ಪಡೀತಾ ಇದ್ದಾರೆ. ಹೀಗೆ ವೇದಿಕೆ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಎಲ್ಲದಕ್ಕೂ ಸಹಕಾರ ಆಗಬೇಕೆಂಬ ಮಾತು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ತುಂಬ ಪ್ರಾಚೀನವಾದ ಮತ್ತು ಅಳಿದು ಹೋಗ್ತಾ ಇರತಕ್ಕಂಥ ಗಿಂಡಿ ನರ್ತನದ ಒಂದು ಆವಿಷ್ಕಾರ, ಪುನರುಜ್ಜೀವನಕ್ಕೆ ಶ್ರಮ ಪಟ್ರಿ. ಹೌದು ಹೌದು. ಅದನ್ನ ಮಾಡ್ತಾ ಇರತಕ್ಕಂತಹ ಒಬ್ಬರೇ ಕಲಾವಿದರು. ಇವತ್ತು ನೀವು 125 ದೇವಸ್ಥಾನಗಳನ್ನು ಮಾಡಿದ್ದೀರಿ. ಸೊ ನಾಡಿನ ಹೊರಗೆ ಕೂಡ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದರ ಬಗ್ಗೆ ಒಂದೆರಡು ಮಾತು ಬೇಕು ಅಂತ ಮುಖ್ಯವಾಗಿ ತಲ್ಲೂರು ವಿಠ್ಠಲ ಭಟ್ ಗಿಂಡಿ ನರ್ತನವನ್ನು 2001ರಲ್ಲಿ ನನಗೆ ಕಲಿಸಿದರು. ನಾನು ನಮ್ಮ ಉಡುಪಿ ದೇವಾಲಯದಲ್ಲಿ ಸಪ್ತಾಹ ಸಮಯದಲ್ಲಿ ಗಿಂಡಿ ನರ್ತನ ಮಾಡುವಾಗ ಈ ಬಗ್ಗೆ ಹಿರಿಯವರ ಹತ್ರ ವಿನಿಮಯ ಮಾಡಿದೆ. ಈ ಗಿಂಡಿ ನರ್ತನ ಯಾರೆಲ್ಲ ಮಾಡ್ಕೊಂಡು ಬರ್ತಿದ್ರು ಅಂತ. ನಮ್ಮ ಉಡುಪಿಯಲ್ಲಿ ಗಿಂಡಿ ನರ್ತನವನ್ನು ವಿಶೇಷವಾಗಿ ಒಬ್ಬರು ನಮಗೆ ಹೆಸರು ಹೇಳಲಿಕ್ಕೆ ಈಗ ಮರೆತು ಹೋಗ್ತಾ ಉಂಟು. ಹಾಗೆ ಕುಂದಾಪುರದಲ್ಲಿ ಗಿಳಿಮರಿ ಗಣಪತಿ ಮಾಮಂತ ಅವರು ಮಾಡ್ತಿದ್ದರು. ತಲ್ಲೂರಿನಲ್ಲಿ ವಿಠ್ಠಲ ಭಟ್ ಮಾಮ ಮಾಡ್ತಿದ್ದರು. ಹಾಗೆ ಕೋಟಾದಲ್ಲಿ ಕಾಶಿಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಮಾತ್ರ ರಾತ್ರಿ 12 ಗಂಟೆಗೆ ಸರಿಯಾಗಿ ಅಲ್ಲಿನ ಪುರೋಹಿತರು ಅರ್ಥಾತ್ ನಮ್ಮ ದೊಡ್ಡಪ್ಪ ಆಗ್ತಾರವರು ವಿಶ್ವನಾಥ ಭಟ್ರು ಅವರು ಕೂಡ ಗಿಂಡಿ ನರ್ತನ ಮಾಡಿ ಪರಮಾತ್ಮನ ಸೇವೆಗೆ ಅರ್ಪಣೆ ಮಾಡಿದವರು. ಗಿಂಡಿ ನರ್ತನ ಅಂತ ಹೇಳಿದರೆ ಗಿಂಡಿಯಲ್ಲಿ ತೀರ್ಥವನ್ನು ಹಾಕಿ ದೇವರ ಪುಷ್ಪವನ್ನು ಹಾಕಿ ತಲೆ ಮೇಲೆ ಇಟ್ಟು 1 ಗಂಟೆಗಳ ಕಾಲ ಭಜನೆ ಹೇಳ್ತಾ ಆ ಗಿಂಡಿ ನರ್ತನ. ಗಿಂಡಿ ನರ್ತನಕ್ಕೆ ಹೊಸ ಆಯಾಮವನ್ನು ಅನುಕೂಲತೆ ಮಾಡಿದವರು ಪಡುಬಿದ್ರೆ ಶಂಕರ್ಷಣೆ. ಅವರು ಹೇಳಿದರು ಆ ಗಿಂಡಿ ನರ್ತನಕ್ಕೆ ಗಣಪತಿಯ ನೃತ್ಯ, ಕೃಷ್ಣ ನೃತ್ಯ, ಕೋಲಾಟ ಇವೆಲ್ಲ ಇದ್ದಾಗ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ. ಅದು ಕೂಡ ನಾವು ಅನುಕೂಲತೆ ಮಾಡಿ ಆ ಗಿಂಡಿ ನರ್ತನ 125ಕ್ಕಿಂತ ಹೆಚ್ಚು ಕಡೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಮಾನಸ ಸರೋವರದಲ್ಲಿಯೂ ಗಿಂಡಿ ನರ್ತನ ಮಾಡಿದ್ದೇನೆ, ಕಾಶಿಯಲ್ಲಿಯೂ ಗಿಂಡಿ ನರ್ತನ ಮಾಡಿದ್ದೇನೆ. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ಕೇರಳದಲ್ಲಿಯೂ ಮಹಾರಾಷ್ಟ್ರದಲ್ಲಿಯೂ ವಿಶೇಷವಾಗಿ ಮಹಾರಾಷ್ಟ್ರದ ಪಂಡರಾಪುರ ಶ್ರೀ ಪಾಂಡುರಂಗ ವಿಠ್ಠಲ ಸನ್ನಿಧಾನದಲ್ಲಿ ಕೂಡ ಗಿಂಡಿ ನರ್ತನ ಮಾಡಿ ದೇವರಿಗೆ ಸಂತೋಷಪಡಿಸಿದ್ದುಂಟು. ಆದರೆ ಈಗ ಒಂದು ಮಾತು ಹೇಳ್ತೇನೆ, ಈ ಗಿಂಡಿ ನರ್ತನವನ್ನು ಈಗ ವಿಶೇಷವಾಗಿ ಗೊಂಗೊಳ್ಳಿ ಹತ್ತಿರ ನಾಡ ಎಂಬ ಗ್ರಾಮದ ಸತೀಶ್ ನಾಯಕರು ಈಗ ಮಾಡ್ತಾ ಇದ್ದಾರೆ. ಅವರಿಗೆ ದೇವ ಪ್ರೇರಣೆ ಕೊಟ್ಟು ತುಂಬ ದೇವಸ್ಥಾನಕ್ಕೆ ಹೋಗಿ ಭಕ್ತಿಪೂರ್ವಕ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಬಗ್ಗೆ ತುಂಬ ಸಂತೃಪ್ತಿಯಿಂದ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹೌದು ಹೌದು. ಗುರುಗಳು ಮಾಡಿರ್ತಕ್ಕಂಥ ಒಂದು ಗಿಂಡಿ ನರ್ತನದ DVD ನಮ್ಗೆ ಸಿಕ್ಕಿದೆ ಸ್ನೇಹಿತರೆ. ಅದನ್ನು ನೋಡಬೇಕು, ಪ್ರತಿಯೊಬ್ಬರು ಆಲಿಸಬೇಕು, ಪ್ರತಿಯೊಬ್ಬರು ಗಮನಿಸಬೇಕು ಅಂತ ನಂಗೆ ಅನಿಸ್ತಾ ಇದೆ. ಅದನ್ನು ನೋಡ್ತಾ ಮತ್ತೆ ಮುಂದಕ್ಕೆ ಹೋಗೋಣ. ಗಣಪತಿ ಬಪ್ಪ ಮೋರಯ ಮಂಗಳಮೂರ್ತಿ ಮೋರಯ ವಾಸಿ ಮೃದಂಗ
ಕುಂಕುಮಕತ ಸ್ಥೂಲ ನಿಹಾಳ देवी कामाक्षी श्रीरामनाथ शान्तेरी कामाक्षी श्रीरामनाथ श्रीलक्ष्मी नारायण देवा श्रीलक्ष्मी नारायण देवा काणुगे भक्तालियाचना काणुगे भक्तालियाचना पूर्ण करे मनाची कामना पूर्ण करे मनाची कामना शक्ति देवता देवता शक्ति देवता ಗಿಂಡಿ ನರ್ತನದ ಹೊಸ ಪ್ರಯೋಗ ಜೊತೆಗೆ ಸಾಕಷ್ಟು ಹೊಸ ಪ್ರಯೋಗವನ್ನು ವೈದಿಕದಲ್ಲಿ ಕೂಡ ಮಾಡ್ತಾ ಹೋದ್ರಿ. ವಿಶೇಷವಾಗಿ ಶಿಕ್ಷಣ ಕೊಡುವ ಧರ್ಮ ಶಿಕ್ಷಣದ ನೀವು ಮಾಡಿದಷ್ಟು ತರಗತಿಗಳನ್ನು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಸಾವಿರ ಮಕ್ಕಳಿಗೆ ಇವತ್ತು ಆ ಶಿಕ್ಷಣವನ್ನು ಕೊಡ್ತಾ ಹೋಗಿದ್ದೀರಿ. ಇದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ನನ್ನ ತಂದೆಯವರು ಪೌರೋಹಿತ್ಯ ಮಾಡುವಂತಹ ಸಮಯದಲ್ಲಿ 1 ವಾರಗಳ ಮೊದಲು ನಾಡ್ದು ಒಂದು ವಿವಾಹ ಕಾರ್ಯಕ್ರಮಕ್ಕೆ ಹೋಗಲಿಕ್ಕುಂಟು. ಆ ವಿವಾಹ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಅವರ ಮನೆಯಲ್ಲಿ ಹೋಗಿ ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭ ಆದಂತಹ ಕಾರ್ಯಕ್ರಮ ಪುನಃ ಮಂಟಪಕ್ಕೆ ಬಂದು ಎಲ್ಲ ಕಾರ್ಯಕ್ರಮ ಆಗಿ ವಧೂವರರ ಅಲ್ಲಿ ಒಂದು ಮಾತುಕತೆ ಉಂಟು. ನಾವು ನಮ್ಮ ವತಿಯಿಂದ ವಧು ವತಿಯಿಂದ ಒಳ್ಳೆಯ ರೀತಿಯಲ್ಲಿ ಮದುವೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೇವೆ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ವರನ ವತಿಯವರು ಸುಧಾರಿಸ್ಕೊಂಡು ಹೋಗಬೇಕು ಮತ್ತು ನಮ್ಮ ವಧುವನ್ನು ಮಹಾಲಕ್ಷ್ಮಿಯಾಗಿ ನಿಮ್ಮ ಮನೆಗೆ ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ಒಂದು ಕ್ರಮದವರೆಗೆ ತಂದೆ ನನ್ನಿಂದ ಬರೆಸ್ಕೊಳ್ತಿದ್ರು. ಪ್ರತಿಯೊಂದು ಬರಿಬೇಕು. ಆ ಘಟಿಕಾ ಸ್ಥಾಪನೆಯಾಗಲಿ, ಮಾಶ ಮುಹೂರ್ತ ಆಗಲಿ, ಎದುರು ಕಾಣಿಸೋದು, ಫೂಲ್ ಮುದ್ದಿ, ಮಂಟಪ ಪೂಜನೆ, ಸುವರ್ಣಮಣಿ ಪೂಜನೆ, ಮಾಲಾಧಾರಣೆ, ಕನ್ಯಾದಾನ, ಮಂಗಲಸೂತ್ರ, ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ, ಅದು ಶ್ಲೋಕ ಬರಿಬೇಕು. ಯಾರಿಂದ ಹೇಳಿಸಬೇಕು? ವರನಿಂದ ಹೇಳಿಸಬೇಕು. ನಂತರ ವಿವಾಹ ಹೋಮ, ಸಪ್ತಪದಿಯ ನಂತರ ಎಲ್ಲ ಕಾರ್ಯಕ್ರಮ ಇವೆಲ್ಲ ಬರೆದು ತಂದೆಯವರಿಗೆ ತೋರಿಸಿ ತಂದೆಯವರು ಅಲ್ಲಲ್ಲಿ ಕೂಡ ಪ್ರಶ್ನೆ ಮಾಡ್ತಿದ್ರು. ಇಲ್ಲಿ ಯಾರ ಕಾರ್ಯಕ್ರಮ? ವಧು ತಾಯಿಯ ಕಾರ್ಯಕ್ರಮ. ಇಲ್ಲಿ ಯಾರ ಕಾರ್ಯಕ್ರಮ? ವರನ ತಾಯಿಯ ಕಾರ್ಯಕ್ರಮ. ಕುಂಕುಮ ಹಚ್ಚುವ ಕ್ರಮ ಹೇಗೆ, ಹಳದಿ ಹಚ್ಚುವ ಕ್ರಮ ಹೇಗೆ, ಇವೆಲ್ಲವನ್ನು ತಂದೆಯವರು ನಾನು ಬರಿತಾ ಇರುವಂತಹ ಕಾಗದದಲ್ಲಿ ಪುನಃ ಪೆನ್ಸಿಲಿಂದ ಬರೆದು ನನಗೆ ಅನುಕೂಲ ಮಾಡಿಕೊಡ್ತಿದ್ರು. ನಾನು ಅದನ್ನೇ ನನ್ನೊಂದಿಗೆ ಯಾರು ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಕಲಿಸ್ಕೊಂಡು ಬರ್ತಾ ಇರುವುದರಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ಪುರೋಹಿತ್ಯ ಕಾರ್ಯಕ್ರಮ ಒಂದೇ ರೀತಿಯಲ್ಲಿ, ಚಂದ ರೀತಿಯಲ್ಲಿ, ವ್ಯವಸ್ಥಿತ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಂತೃಪ್ತಿ ವಿಚಾರ, ಗಣಹೋಮ ಕ್ರಮ ಹೀಗೆ, ಸತ್ನಾನವತ ಕ್ರಮ ಹೀಗೆ, ಉಪನಯನ ಈ ರೀತಿ ನಡಿಬೇಕು, ವಿವಾಹ ಈ ರೀತಿ ನಡಿಬೇಕು, ಇವೆಲ್ಲ ವಿಚಾರ ಅವರು ಬರೆದು ತೋರಿಸ್ಬೇಕು. ನನ್ನ ಮಗ ಪುರೋಹಿತ್ಯವನ್ನು ಶ್ರೀನಿವಾಸ ನಿಗಮಾಗಮ ಪಾಠಶಾಲೆಯಲ್ಲಿ ಕಲಿತು ಬಂದ ನಂತರ ನಾನು ನನ್ನ ತಂದೆ ಹೇಗೆ ನನಗೆ ಹೇಳಿದ್ದಾರೆ ಅದೇ ವಿಚಾರಗಳನ್ನು ನಮ್ಮ ಮಗನಿಗೆ ಹೇಳಿದೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ದಾನೆ. ಸಂತೃಪ್ತಿ ವಿಚಾರ. ನಮಗೆ ಕಲಿಸಿದ ಗುರುಗಳು ಮುಳ್ಕಾಡು ನರಸಿಂಹಭಟ್ ಕೀರ್ತಿಶೇಷರಾಗಿದ್ದಾರೆ. ಶಿರೋಮಣಿಯವರು ಯಾವ ಸಮಯದಲ್ಲಿಯೂ ಕೂಡ ನಮ್ಮನ್ನು ಕರೆದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಪುರುಸೋತಿದ್ದು ಕೂಡ ನಮಗೆ ಕರಿತಿದ್ರು, ಕಲಿಸ್ತಿದ್ರು. ಕೀರ್ತಿಶೇಷ ಮಾಧವ ಭಟ್, ಕೀರ್ತಿಶೇಷ ಪ್ರಭಾಕರ್ ಭಟ್ ಇವರೆಲ್ಲ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಲಿಸಿದ್ದಾರೆ. ರಾಮಚಂದ್ರ ಪೈ ಅಂತ ಅವರು ಕಲಿಸಿದ್ದಾರೆ. ಹಾಗೆ ಈಗ ಆ ನಿಗಮಾಗಮ ಪಾಠಶಾಲೆಯಲ್ಲಿ ವೇದಮೂರ್ತಿ ಶೃಂಗೇರಿ ಸುಧಾಕರ್ ಭಟ್ರು ಅದನ್ನೇ ಗುರುಗಳ ಒಂದು ಆಶೀರ್ವಾದ ಪಡೆದು ಕಲಿಸ್ತಾ ಇದ್ದಾರೆ. ಹೌದು. ಸ್ನೇಹಿತರೆ, ಗುರುಕುಲ ಪದ್ಧತಿಯಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ಸೀಮಾ ಸಾಧಕ ವೈದಿಕರು ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅವರ ಬದುಕಿನ ಒಳನೋಟಗಳು, ಅವರ ಬದುಕಿನ ತಾತ್ಪರ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಾಕಷ್ಟು ಮಾತುಕತೆ ಇನ್ನು ಬಾಕಿ ಇದೆ ಸ್ನೇಹಿತರೆ, ಸಾಕಷ್ಟು ಸಾಧನೆಗಳನ್ನು ಇನ್ನೂ ತಿಳಿಸ್ಲಿಕ್ಕೆ ಬಾಕಿ ಇದೆ. ಒಂದು ಬ್ರೇಕ್ ಹೋಗ್ತೇವೆ. ಬ್ರೇಕ್ ನಂತರ ಗುರುಗಳು ಮತ್ತೆ ಮಾತಾಡ್ತಾರೆ. ಸ್ನೇಹಿತರ ಮತ್ತೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಆಕಾಶವಾಣಿ ಮಿತಿ ಇವತ್ತು ವೈದಿಕದಲ್ಲಿ ಮತ್ತು
ಧಾರ್ಮಿಕ ಶಿಕ್ಷಣದಲ್ಲಿ ಬಹಳ ಉನ್ನತ ಸಾಧನೆ ಮಾಡಿರ್ತಕ್ಕಂತಹ ಒಂದು ಹಿಮಾಲಯ ಸದೃಶ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ಇದ್ದೇವೆ. ಅವರ ಸಾಧನೆಗಳನ್ನು ಗಮನಿಸ್ತಾ ಹೋದಾಗ ಯಾರಿಗೂ ರೋಮಾಂಚನ ಆಗುವಂಥದ್ದು, ಹೇಗೆ ಸಾಧ್ಯ ಇದಿಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ. ಕರ್ನಾಟಕ ರಾಜ್ಯ ಉಡುಪಿ ಜಿಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ, ವೈದಿಕವನ್ನು ಬಹಳ ಚೆನ್ನಾಗಿ ಕಲ್ತಿದ್ದಾರೆ, ಬಹಳ ಚೆನ್ನಾಗಿ ಧರ್ಮ ಪಾಠಗಳನ್ನು ಹೇಳ್ತಾರೆ. ಸಾವಿರ ಮಕ್ಕಳಿಗೆ, ಎಳೆ ಮನಸ್ಸುಗಳಿಗೆ ಅವರು ಧರ್ಮ ಶಿಕ್ಷಣವನ್ನು ಬಹಳ ಚೆನ್ನಾಗಿ ತಲುಪಿಸಿದ್ದಾರೆ. 2003ರಲ್ಲಿ ಅವರು ಆಚಾರ್ಯ ಪುರಸ್ಕಾರ ಸಿಕ್ಕಿತು ಅಂಬಲ್ಪಾಡಿ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಸಂಸ್ಥೆಯಿಂದ. 2005ರಲ್ಲಿ ಅವರಿಗೆ ಪುರೋಹಿತ ಪುರಸ್ಕಾರ ಸಿಕ್ಕಿತು. 2006ರಲ್ಲಿ ಸಪ್ತೋತ್ಸವ ಪುರಸ್ಕಾರವನ್ನು ಅವರು ಉಡುಪಿ ಕೃಷ್ಣ ಮಠದ ಅದಮಾರು ಶ್ರೀಗಳಿಂದ ಪಡ್ಕೊಂಡ್ರು. 2009ರಲ್ಲಿ ಉಪಾಧ್ಯಾಯ ಸನ್ಮಾನ್ ಉಡುಪಿ ಕೃಷ್ಣ ಮಠದ ಪುತ್ತಿಗೆ ಸ್ವಾಮಿಗಳಿಂದ ಪಡ್ಕೊಂಡ್ರು. 2010ರಲ್ಲಿ ವೈದಿಕ ಪುರಸ್ಕಾರವನ್ನು ಉಡುಪಿ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಧರ್ಮದರ್ಶಿಗಳಿಂದ ಅವರು ಸಂಪಾದನೆ ಮಾಡಿಕೊಂಡ್ರು. 2013ರಲ್ಲಿ ಗೀತಾನುಗ್ರಹ ಪ್ರಶಸ್ತಿ ಬಂತು, ಉಡುಪಿ ಕೃಷ್ಣ ಮಠದ ಪೇಜಾವರ ಸ್ವಾಮಿಗಳಿಂದ ಅನುಗ್ರಹೀತವಾಗಿರ್ತಕ್ಕಂಥದ್ದು. 2014ರಲ್ಲಿ ಕೊಂಕಣಿ ನಕ್ಷತ್ರ ಸನ್ಮಾನ್ ಅವಾರ್ಡ್ ಸಿಕ್ಕಿತವರಿಗೆ ಕರ್ನಾಟಕ ರಾಜ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರದಾನ ಮಾಡಿರ್ತಕ್ಕಂಥದ್ದು. 2015ರಲ್ಲಿ ಸಂಸ್ಕೃತಿ ರಕ್ಷಕ ಸನ್ಮಾನ ಪ್ರಶಸ್ತಿ ಕಾಸರಗೋಡು ಚಿನ್ನ ಅವರಿಂದ ಪ್ರದಾನವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಆಧುನಿಕ ಚಿಂತನೆಯ ಪ್ರತೀಕವಾಗಿ ಅವರು ಒಂದು ಕೊಂಕಣಿ ಸಿನಿಮಾ ಅವೈ ಜಾಸ ಸಿನಿಮಾದಲ್ಲಿ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ. ಮಾನಸ ಸರೋವರ ಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ದಾರೆ, ವಿದೇಶಿ ಯಾತ್ರೆಗಳನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ನಂಗೆ ಅನಿಸ್ತಾ ಇದೆ ಸ್ನೇಹಿತರೆ, ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂತಹ ಶಿಖರ ಪ್ರಾಯರನ್ನು ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು, ಅವರ ಮಾತುಗಳನ್ನು ಕೇಳಬೇಕು. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಿಮಗೆ. ಇಷ್ಟೆಲ್ಲ ಸಾಧನೆಗಳಿಗೆ ಜ್ಞಾನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ನಿಮ್ಮನ್ನು ಗಮನಿಸಿದವರು ಒಂದು ಮಾತನ್ನು ಹೇಳ್ತಾರೆ, ಸೊ ವೈದಿಕ ಅಂತ ಹೇಳಿದ್ರೆ ಗೊಡ್ಡು ಸಂಪ್ರದಾಯ ಅಂತ ಭಾವಿಸ್ಕೊಂಡಿದ್ದೆವು. ಸೊ ನಿಮ್ಮ ನೋಡಿದಾಗ ಆಧುನಿಕ ಸ್ಪರ್ಶ ಬಂತದಕ್ಕೆ ಅಂತ ಹೇಳಿ ನೀವು ಆಧುನಿಕವಾಗಿ ಚಿಂತನೆಗಳನ್ನು ಮಾಡ್ತೀರಿ, ಬರೀ ಹಳತನ್ನು ಮಾತ್ರ ಹೇಳೋದಿಲ್ಲ. ಹೌದು, ಮುಖ್ಯವಾಗಿ ಈಗಿನ ವಾತಾವರಣದಲ್ಲಿ ಪ್ರತಿಯೊಬ್ಬರಿಗೂ ನಾವು ಕಾರ್ಯಕ್ರಮಗಳ ಬಗ್ಗೆ ಮತ್ತು ಆ ಒಂದು ಯಜ್ಞದ ಬಗ್ಗೆ ವಿಶೇಷ ಏನು ಅಂತ ಮೊದಲೇ ತಿಳಿಸಿದಾಗ, ಕಾರ್ಯಕ್ರಮಕ್ಕೆ ಅವರು ಕೂತ್ಕೊಂಡಾಗ ಸಂತೃಪ್ತಿಯಿಂದ ಅವರು ಯಜ್ಞವನ್ನು ಒಳ್ಳೆಯ ರೀತಿಯಲ್ಲಿ ಕೂತ್ಕೊಂಡು ಏಕಾಗ್ರತೆಯಿಂದ ನೋಡಿ ಎಲ್ಲ ಕಾರ್ಯಕ್ರಮಕ್ಕೆ ಅನುಕೂಲತೆ ಮಾಡ್ತಾರೆ. ಮುಖ್ಯವಾಗಿ ಒಂದು ಸಮಾರಂಭಕ್ಕೆ ನಾವು ಹೇಳ್ತೇವೆ 7 ಗಂಟೆಗೆ ನೀವು ಬರಬೇಕು. ನಮ್ಮ ಕಾರ್ಯಕ್ರಮ ಕ್ರಮಬದ್ಧವಾಗಿ ಆಗ್ತದೆ. ಅದೇ 8 ಗಂಟೆ ಆದ ಕೂಡಲೇ ಒತ್ತಡ ಹೆಚ್ಚಾಗ್ತದೆ. ಉಪನಯನ ಆಗಲಿ, ಮದುವೆ ಆಗಲಿ ಸಮಯಕ್ಕೆ ಸರಿಯಾಗಿ ಬರಬೇಕು. ನಾವು ಬರೆದು ಕೊಡ್ತೇವೆ ಅವರಿಗೆ. ಬೆಳಿಗ್ಗೆ 6:30ಕ್ಕೆ ಮನೆಯಲ್ಲಿ ಪ್ರಾರ್ಥನೆ, 7 ಗಂಟೆ ಕಲ್ಯಾಣ ಮಂಟಪ ತಲುಪಬೇಕು, 7:45ಕ್ಕೆ ವರನ ಕಡೆಯವರು ಬರಬೇಕು, 8ಕ್ಕೆ ಫೂಲ್ಮುದ್ದಿ, 8:30ಕ್ಕೆ ಉಪಹಾರ, 9ರಿಂದ 10 ಉದ್ದಿನ ಮುಹೂರ್ತ, 10ರಿಂದ 11 ವಧು ಶೃಂಗಾರ, 11:30ರಿಂದ 12:30 ಮದುವೆಯ ಪ್ರಧಾನ ಕಾರ್ಯಕ್ರಮ, ಮಾಲಾಧಾರಣೆ, ವಿವಾಹೋಮ, ಕನ್ಯಾದಾನ, ವಿವಾಹೋಮ ಇತ್ಯಾದಿ. ಇವೆಲ್ಲ ನಾವು ಬರೆದು ಮತ್ತೊಂದು ವಿಚಾರ ನಾವು ಅತಿಥಿಗಳಿಗೆ ಹೇಳ್ತೇವೆ. ಈಗಿನ ವಾತಾವರಣದಲ್ಲಿ ಹೇಳಲೇಬೇಕು. ಎಲ್ಲ ಅತಿಥಿಗಳಿಗೆ ನಾವು ಹೇಳಿಕೊಂಡು ಈ ಧಾರ್ಮಿಕ ಕಾರ್ಯಕ್ರಮ, ಈ ವಿವಾಹ ಕಾರ್ಯಕ್ರಮ ಸಪ್ತಪದಿ ಆಗುವವರೆಗೆ ಯಾರು ವೇದಿಕೆ ಮೇಲೆ ಬರದೆ ಅಲ್ಲೇ ನಿಂತು ಕಾರ್ಯಕ್ರಮ ನೋಡಿ ಭೋಜನ ಪೂರೈಸಿ ನಂತರವೇ ತಾವು ವಧುವರರಿಗೆ ಆಶೀರ್ವಾದ ಮಾಡಬೇಕು ಅಂತ. ಉದ್ದೇಶ ಇಷ್ಟೇ. ಅಗ್ನಿ ಸಾಕ್ಷಿಯಾಗಿ ಪತ್ನಿಯಾಗಿ ಪಾಣಿಗ್ರಹಣ ಮಾಡುವುದು ಪ್ರಧಾನವಾಗಿ ಸಪ್ತಪದಿ. ಇಶ ಏಕಪದಿ ಭವ ಊರ್ಜೆ ದ್ವಿಪದಿ ಭವ ರಾಯಸ್ಪೋಷಾಯ ತ್ರಿಪದಿ ಭವ ಅಂತ ಮಂತ್ರ ಹೇಳಿ ಆ ಬರ ಕೈಯನ್ನು ಹಿಡಿದು ವರ 7 ಹೆಜ್ಜೆ ಹಾಕ್ಸ್ತಾನೆ. ಅಲ್ಲಿ ಪತಿ ಪತ್ನಿ ಆಗ್ತಾರೆ. ಅಲ್ಲಿವರೆಗೂ ವಧುವರರಿಗೆ ಆಶೀರ್ವಾದ ಮಾಡಲಿಕ್ಕೆ ಇಲ್ಲ. ಆದ್ದರಿಂದ ಈ ವಿಚಾರಗಳನ್ನು ಹೇಳಿ 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 ಈಗ ದೇವರ ದಯೆಯಿಂದ ಎಲ್ಲ ಕಡೆಯಲ್ಲಿ ಕ್ರಮಬದ್ಧವಾಗಿ ಜನರು ಅದನ್ನು ಅನುಕೂಲತೆ ಮಾಡ್ತಾರೆ. ವಧುವರರು ಪರಸ್ಪರವಾಗಿ ಎಲ್ಲ ಕಾರ್ಯಕ್ರಮ ಅದರ ಅರ್ಥ ಮನಮಟ್ಟಾಗಿ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೋಗ್ತಾರೆ. ಇದು ಕೂಡ ಈಗಿನ ವಾತಾವರಣದಲ್ಲಿ ಬೇಕೇ ಬೇಕು. ಉಪನಯನ ಸಮಯದಲ್ಲಿ ಗಾಯತ್ರಿ ಮಂತ್ರ ಹೇಳುವಂಥ ಸಮಯದಲ್ಲಿ ತಂದೆ ಬಲಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ. 5 ಸಲ ಹೇಳಿಕೊಂಡು ಬಟ್ಟೆ ಹಾಕ್ತಾರೆ. ವೇದ ಮಂತ್ರ ಪಠನೆ ಆಗ್ತದೆ, ಇಲ್ಲಿ ಘಂಟಾವಾದನ ಆಗ್ತದೆ, ಅಲ್ಲಿ ವಾದ್ಯ ಆಗ್ತದೆ. ಎಲ್ಲಿಗೆ ನಾವು ಹೇಳ್ತೇವೆ, ಯಾರೂ ಮಾತಾಡಲಿಕ್ಕಿಲ್ಲ. ಈಗ ತಂದೆ ಮಗನಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾರೆ, ಬ್ರಹ್ಮೋಪದೇಶ. ಆ ಸಮಯದಲ್ಲಿ ನಾವು ಹೇಳ್ತೇವೆ ತಂದೆಗೆ 5 ಸಲ ಕಲಿಸಬೇಕು, ಆ ಮಗ 5 ಸಲ ಹೇಳಬೇಕು ಅಂತ ನಾವು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೇವೆ. ಮತ್ತು ವಟುವಿನ ತಂದೆಗೆ ಹೇಳ್ತೇವೆ 24,000 ಗಾಯತ್ರಿ ಜಪವನ್ನು ಮೊದಲು ಮಾಡಬೇಕು, ನಂತರ ನಿಮ್ಮ ಮಗನಿಗೆ ತಾವು ಉಪನಯನ ಮಾಡಬೇಕು ಅಂತ. ಈಗ ಎಲ್ಲರೂ ಅದನ್ನು ಅನುಕೂಲತೆಗಾಗಿ ಕಾಯ್ತಾ ಇದ್ದಾರೆ. ಒಬ್ಬೊಬ್ಬರು ಸ್ವತಃ ಅವರೇ ಮಾಡ್ತಾರೆ, ಒಬ್ಬೊಬ್ಬರು ಸ್ವಲ್ಪ ಜಪ ಅವರು ಮಾಡಿಕೊಂಡು ವೈದಿಕರಿಂದ ಮಾಡ್ತಾರೆ. ಇವೆಲ್ಲ ವಿಚಾರ ನಾವು ಸಮರ್ಪಕ್ಕೆ ಹೇಳಿದರೆ ಮಾತ್ರ ಅಲ್ಲ,
ಜನರಿಗೆ ಗೊತ್ತಾಗೋದು. ಆದರೆ ಜನರು ಇಷ್ಟಪಡ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೇವೆ, ಸಂತೃಪ್ತಿ ವಿಚಾರ. ಗುರುಗಳೇ ಬಹಳ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಒಂದು ಭಗವದ್ಗೀತೆಯ ಪಾಠದ ಬಹಳ ಸುಂದರವಾಗಿರ್ತಕ್ಕಂಥ DVD ನಮ್ಗೆ ಸಿಕ್ಕಿದೆ. ಅದನ್ನು ನೋಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ತಾವೆಲ್ಲ ಅದನ್ನು ಗಮನಿಸ್ಕೋಬೇಕು. ಅದರಲ್ಲಿ ಸಂಧ್ಯಾವಂದನೆ ಬಗ್ಗೆ ವಿಚಾರಗಳನ್ನು ನಾವು ಇದು ಮಾಡಿದ್ದೇವೆ. ಮುಖ್ಯವಾಗಿ ಸಂಧ್ಯಾವಂದನೆ ಯಾಕೆ ಮಾಡಬೇಕು, ಗೋಪಿಚಂದನ ಧಾರಣೆ ಹೇಗೆ ಮಾಡಬೇಕು, ಪ್ರದಕ್ಷಿಣ ಆಕಾರದಲ್ಲಿ ಯಾಕೆ ನಾವು ಆ ಗೋಪಿಚಂದನ ತೇದಬೇಕು, ಆಯಾಯ ಒಂದೊಂದು ಬೆರಳಿಗೂ ಒಂದೊಂದು ಮಹತ್ವ ಉಂಟು. ಈ ತೋರು ಬೆರಳಿನಿಂದಲೇ ಯಾಕೆ ನಾವು ಆ ನಾಮವನ್ನು ಮಾಡಬೇಕು, ಚಕ್ರ ಶಂಖ ಗದಾ ಪದ್ಮ ಮುದ್ರಾಧಾರಣೆ ನಾವು ಯಾವ ರೀತಿ ಮಾಡಬೇಕು, ಅವೆಲ್ಲ ಇಂಗ್ಲೀಷ್ನಿಂದಲೂ ಹೇಳಿಸಿದ್ದೇವೆ, ಕೊಂಕಣಿಯಿಂದಲೂ ನಾನು ಹೇಳಿದ್ದೇನೆ. ಆ ವಿಡಿಯೋ ತುಂಬ ಜನರಿಗೆ ದೇಶ ವಿದೇಶಗಳಲ್ಲಿ ಎಲ್ರಿಗೂ ತುಂಬ ಇಷ್ಟಪಟ್ಟಿದ್ದಾರೆ. ಹೌದು, ಸಂಧ್ಯಾ ವಂದನೆಯ DVD ತಾವು ನೋಡಬೇಕು ಅಂತ ನಂಗೆ ಅನಿಸ್ತಾ ಇದೆ ಸ್ನೇಹಿತರೆ. ನೋಡೋಣ, ಸ್ವಲ್ಪ ಹೊತ್ತು ನೋಡೋಣ, ಮತ್ತೆ ನಾನು ಗುರುಗಳ ಜೊತೆ ಮಾತನ್ನು ಮುಂದುವರಿಸ್ತೇನೆ. ದೇವಾಲ ಪೂಜೆ ಮಣ್ಣು ಕೂಡಲೇ ವೈದಿಕಾನ್ ಮಾತ್ರ ಕೊರ್ಚೆ ಮಳ್ಳೆ ಸುಮ್ಮ ಜನರ ಮನ ದಲರಿ ಸದ್ಗ್ರಹಸ್ಥಾನ ದಿನನಿತ್ಯ संध्यावंदन देवपूजा हे भक्तीन करता केलं मात्रान तांकां श्रेष्ठ जावनशील फल निरंतर मेळटा. देवा पूजा म्हणकुळे मनात भय, सालिग्रामा पूजा तशी घरा आशिल्ली देवा फूल दवरचें, अभिषेक करचें, कसले चुकतकी म्हूण सांगून भिवचें ना. कसले म्हळ्यार देवाल पूजा करतना भक्ती मुख्य, श्रद्धा मुख्य. सकाळी तुमगे नित्यानिक जाल्या नंतर अर्थात संध्यावंदन जाल्या नंतर देवा पूजेचे सर्व द्रव्य तयार करून दवरचे. देवा पूजे कसं दावका एक तांबी उद्दाक, तशींची लगलग्गी सन्न दोन तांबयो, एक गंधोदका खातीर एक शुद्धोदका खातीर. तशींची जगांट शंकू घांट इत्यादी पूर तयार करून दवरता. तशी गंधासाण लागीं आसता, तांतू योग्य रुपार गांध जोरोवन घेवन ते देवा खातीर आमी विनियोग करता. गांध आमी झरेतना आमी तांतू येदेपच्च कर्पूर तशींची केसरी घाण घेवन तांतू एक चिपट उद्दा घालचें. तदनंतर योग्य रुपार ते गांध झरोवचें. गांध झरेल नंतर तांतूले गंध चांग रुपार ते काण घेवन लागीं आयदन आसा, आयदना भितर गांध घालता. तशी तांतूले ते उद्दाक गंधोदक धुवन घेवन ते कलशा भितर घालता. तशींची मंत्राक्षत हळदी कुंकुम तुळशी पुष्प पंचामृताचें साहित्य, तशी नैवेद्य खातीर दावका जाल तसलें नारळू केणे दूद साकर तांबूल हें पूर तयार करून दवरचें. आरतीक अनुकूल जाव तशी आरती वाती घालचेक वाती लागीं एक ताटेन तूं तेल घाण घेवन तांतू वाती बुडोवन घेवन तें काण घेवन आरती वेर दवरचें. दिपारती खातीर 3 वाती सान एक आरतीन तूं वाती मोन घेवन दवरचें. ते हात ताका तेल पुशेक एक आंघोळ म्हण कोरका ताका लायकून घेवन पुसून घेवचें. ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಗುರುಗಳು. ಕೊನೆಯ ಕೆಲವು ನಿಮಿಷಗಳು ಕ್ಷಣಗಳು ಬಾಕಿ ಉಳಿದಿರ್ತಕ್ಕಂಥದ್ದು. ಏನಾದರೂ ಕನಸುಗಳಿನ್ನು ಬಾಕಿ ಇದೆಯಾ? ಸಂತೃಪ್ತ ಜೀವನ, ಸುಖಿ ಕುಟುಂಬ, ಅಮ್ಮನ ಆಶೀರ್ವಾದ ನಿಮ್ಗೆ ಇನ್ನೂ ಸಿಕ್ಕಿರ್ತಕ್ಕಂಥ. ನಿಜವಾಗಿ ನನ್ನ ಜೀವನದಲ್ಲಿ ನಮ್ಮ ತಂದೆಯವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ತಾಯಿಯವರ ಮಾರ್ಗದರ್ಶನ ಮತ್ತು ತಾಯಿಯವರನ್ನು ಪುಣ್ಯಕ್ಷೇತ್ರಗಳಲ್ಲಿ ನಾನು ಕರ್ಕೊಂಡು ಹೋಗಿ ತಾಯಿಯೊಂದಿಗೆ ಒಂದು ಗಂಗಾ ಸ್ನಾನ ಮಾಡಿದಂಥದ್ದು, ವೈಷ್ಣೋದೇವಿ ಯಾತ್ರೆ ಮಾಡಿದಂಥದ್ದು ಮತ್ತು ಪ್ರತಿಯೊಂದು ಕಡೆಯಲ್ಲಿಯೂ ದೇಶ ಆಗಲಿ ವಿದೇಶ ಆಗಲಿ ತಾಯಿಯೊಂದಿಗೆ ನಾನು ಆ ಒಂದು ಸಮಯದಲ್ಲಿ ಮಾತಾಡಿದ್ದು, ಅವರು ಸಂತೃಪ್ತಿ ಪಟ್ಟಿದ್ದು, ಇವೆಲ್ಲವೂ ಮನಸ್ಸಿಗೆ ತುಂಬ ಮುದ ನೀಡ್ತದೆ. ಯಾಕಂತೇಳಿದರೆ ನಿಮಗೂ ಕೂಡ ಹೇಳುವಂಥದ್ದು, ಪತಿ ಪತ್ನಿ ಪ್ರವಾಸ ಹೋಗ್ತಾರೆ, ಯಾತ್ರೆ ಹೋಗ್ತಾರೆ, ತಂದೆ ತಾಯಿ ಕರ್ಕೊಂಡು ಹೋಗಬೇಕು, ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ತಾಯಿ ಚಿಕ್ಕಂದಿನಲ್ಲಿ ಇಡೀ ಮೈಗೆ ಎಣ್ಣೆ ಸವರಿ ಆ ಬಿಸಿ ನೀರನ್ನು ಸ್ನಾನ ಮಾಡಿಕೊಂಡು ಆ ಮಗುವಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕಂತ ದಿನವೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅಂಥ ತಾಯಿಯನ್ನು ನಾವು ಗಂಗಾ ಮಾತೆಯ ಹತ್ರ ಕರ್ಕೊಂಡು ಹೋಗಿ ತಾಯಿಯೊಂದಿಗೆ ನಾವು ಸ್ನಾನ ಮಾಡಿದಾಗ, ಆ ಗಂಗಾ ಸ್ನಾನ ಮಾಡಿದಾಗ ಆ ಸಿಕ್ಕಿದಂಥ ಅನುಭವ ಪ್ರತ್ಯಕ್ಷ ಗಂಗಾ ಪ್ರತ್ಯಕ್ಷ ತಾಯಿ. ಈ ರೀತಿಯಾಗಿ ನಾವು ಮನೆಯಲ್ಲಿ ನಡಿಬೇಕು ಅಂತ. ಯಾಕಂತೇಳಿದರೆ ಹಿರಿಯರ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ.
ದೇವರ ಗುರುಗಳ ಹಿರಿಯರ ಆಶೀರ್ವಾದಗಳಿಂದ ನಮ್ಮ ಜೀವನದಲ್ಲಿ ಸಕಲ ರೀತಿಯಲ್ಲಿಯೂ ಕೂಡ ಒಳ್ಳೆಯದಾಗ್ತದೆ. ಜನರ ಪ್ರೀತಿ ಬೇಕೇ ಬೇಕು. ಅವರು ಕೇಳುವಂಥ ವಿಚಾರಗಳಲ್ಲಿ ಉತ್ತಮ ಮಾರ್ಗದರ್ಶನ ನೀಡಬೇಕು. ಏನು ನಮಗೆ ವಿಚಾರ ಗೊತ್ತಿಲ್ಲ, ಆ ವಿಚಾರಗಳನ್ನು ಹಿರಿಯವರ ಹತ್ರ ಕೇಳಿ ನಾವು ತಿಳಿಸುವಂಥದ್ದಾಗಬೇಕು. ಈ ರೀತಿಯಾಗಿ ನಡೆದಾಗ ಮಾತ್ರ ನಮ್ಮ ಈ ಎಲ್ಲ ಕಾರ್ಯಕ್ಕೂ ಕೂಡ ಬಲ, ಸಮಾಜದಲ್ಲಿಯೂ ಕೂಡ ಹೆಸರು. ಏನೇ ವಿಚಾರ ಆಗಲಿ ಅವರಿಗೆ ಸಮರ್ಪಕವಾಗಿ ತಿಳಿಸಬೇಕು ನಾವು. ಹೌದು. ನಿಮ್ಮ ಅರ್ಧ ಭಾಗ, ಸೊ ನಿಮ್ಮ ಕುಟುಂಬ, ನಿಮ್ಮ ಧರ್ಮಪತ್ನಿ, ನಿಮ್ಮ ಮಕ್ಕಳು, ಹೌದು, ತುಂಬ ಸಂತೋಷವಾಗಿರ್ತಕ್ಕಂಥ ಜೀವನ, ಹೌದು ಹೌದು, ನಿಜವಾಗಿ ಸಾಫಲ್ಯದ ಜೀವನ. ಸತ್ಯ. ಯಾಕಂತೇಳಿದರೆ ಮನೆಯಲ್ಲಿ ಧರ್ಮಪತ್ನಿ ಇಡೀ ದಿನ ಮನೆಯಲ್ಲೇ ಇರ್ತಾರೆ. ಅವರು ಮನೆಯಲ್ಲಿ ಆ ನಡ್ಕೊಂಡು ಹೋಗುವಂತಹ ರೀತಿ, ಒಂದು ದೇವರ ಕೋಣೆಯಾಗಲಿ, ಒಂದು ಅಡುಗೆ ಕೋಣೆಯಾಗಲಿ, ಅಥವಾ ಅತಿಥಿಗಳು ಬಂದಾಗ ಸಂತೃಪ್ತಿಯಿಂದ ಸಂತೋಷದಿಂದ ಮಾತನಾಡೋದಾಗಲಿ. ನಮ್ಮ ತಂದೆ ಹೇಳ್ತಿದ್ರು, ಯಾರೇ ಅತಿಥಿಗಳು ಬರಲಿ ಮೊದಲು ನಮಸ್ಕಾರ ಮಾಡಿಕೊಂಡು ಬನ್ನಿ, ಕೂತ್ಕೊಳ್ಳಿ, ಬಾಯಿರಿಕೆ ತಗೊಳ್ಳಿ, ಹೇಳುವಂಥ ಒಂದು ಮಾತೊಂದುಂಟು. ಸಂಬಂಧಿಕರು ಬರ್ತಾರೆ, ಅವ್ರ ಹತ್ರ ಮಾತಾಡೋ ಒಂದು ರೀತಿ ಉಂಟು. ಅದೇ ಪತ್ನಿ ಸಿಡಿಮಿಡಿಗೊಂಡಾಗ ವಾತಾವರಣವೇ ಬೇರೆ. ಅವರು ನಗುಮುಖದಿಂದ ಅತಿಥಿಗಳಿಗೆ ಸ್ವಾಗತ ಮಾಡಿದಾಗ, ಅಥವಾ ಮಕ್ಕಳು ತಂದೆ ತಾಯಿಯೊಂದಿಗೆ ಒಳ್ಳೆ ಮಾತಾಡಿದಾಗ, ತಂದೆ ತಾಯಿ ಮಕ್ಕಳೊಂದಿಗೆ ಒಳ್ಳೆ ಮಾತನಾಡಿದಾಗ. ಆದ್ದರಿಂದ ನಿಮ್ಮ ಹತ್ರ ನಾನು ಹೇಳುವಂಥದ್ದು, ಪ್ರತಿದಿನವೂ 10 ನಿಮಿಷ ಆದರೂ ತಾಯಿ, ತಂದೆ, ಪತ್ನಿ, ಮಕ್ಕಳೊಂದಿಗೆ ಕೂತು ಮಾತನಾಡಿ. ಇಡೀ ದಿನದ ನಮ್ಮ ಸಿಹಿ ಕಹಿಯನ್ನು ತಿಳಿಸಿ. ಸಿಹಿಯೂ ಉಂಟು, ಕಹಿಯೂ ಉಂಟು. ಯಾವ ರೀತಿ ನಾವು ನಡಿಬೇಕು ಅದೆಲ್ಲ ನಾವು ಮಕ್ಕಳೊಂದಿಗೆ ಮಾತಾಡಿದಾಗ ಮಾತ್ರ ನಮ್ಮ ಹಿರಿಯರು ನೀಡಿದಂತಹ ವಿಚಾರ ಮಕ್ಕಳಿಗೆ ನೀಡುವಂಥದ್ದಾಗ್ತದೆ. ಮಕ್ಕಳು ಕೂಡ ಆ ರೀತಿ ಒಳ್ಳೆ ರೀತಿ ನಡೆಯುವಂತಾಗ್ತದೆ. ಆದರೆ ನೀವು ಅದನ್ನು ಅನುಕೂಲತೆ ಮಾಡಬೇಕೆಂಬ ವಿಚಾರ ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು. ತುಂಬ ಅದ್ಭುತವಾದ ದೇವ ಅನುಗ್ರಹ, ಹೌದು, ಸ್ವಾಮಿಗಳ ಆಶೀರ್ವಾದ, ಸ್ವಾಮಿಗಳ ಮಂತ್ರಾಕ್ಷತೆ, ಹಿರಿಯರ ಅನುಗ್ರಹ, ಇದೆಲ್ಲ ಸೇರ್ಕೊಂಡು ಇವತ್ತು ನಿಮಗೆ ಯಶಸ್ಸು ದೊರಕಿರ್ತಕ್ಕಂಥದ್ದು. ನಿಜವಾಗಿಯೂ ಪರಮ ಪೂಜ್ಯ ಕಾಶಿ ಮಠಾಧೀಶರು ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಹಿಂದಿನ ವರ್ಷ ನವತಿ ಕಾರ್ಯಕ್ರಮ ಆಯಿತು. ಆ ನವತಿಯ ಆ ಒಂದು ಶುಭ ಸಮಯದಲ್ಲಿ ಹೇಳಿದಂತಹ ಒಂದು ವಾಕ್ಯ ಉಂಟು, ನಮ್ಮ ಕರ್ತವ್ಯ ಏನು, ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಏನು ಬೇಕು ಅಂತ. ವಿಶೇಷವಾಗಿ ಗುರುಗಳು ಹೇಳಿದಂಥದ್ದು, ನಮ್ಮ ಗೃಹಸ್ಥಾಶ್ರಮ ಜೀವನದಲ್ಲಿ ನಮ್ಮ ಕುಲದೇವರು, ಇಷ್ಟದೇವರು, ಗ್ರಾಮದೇವರು, ಮೂಲನಾಗದೇವರು ನಡೆದುಕೊಂಡು ಬರುವಂಥ ರೀತಿ. ಮನೆಯಲ್ಲಿ ಹೆಂಗಸರು ವಿಶೇಷವಾಗಿ ತುಳಸಿ ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಮಕ್ಕಳು ತಂದೆ ತಾಯಿಯ ಮಾತು ಕೇಳಿ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥದ್ದು. ಇವೆಲ್ಲ ನಾವು ನಡೆದಾಗ ಮಾತ್ರ ಸುಂದರವಾದ ಜೀವನ ನಮ್ಮ ಜೀವನದಲ್ಲಿ ಆಗ್ತದೆ. ಗುರು ಹಿರಿಯರು ಎಂಬ ವಿಶೇಷ ಗೌರವ, ತಂದೆ ತಾಯಿಯ ವಿಶೇಷ ಪ್ರೇಮ, ಇವೆಲ್ಲ ಇದ್ದಾಗ ಮಾತ್ರ ಸಾಧ್ಯ ಅಂತ ನವತಿ ಸಮಯದಲ್ಲಿ ಗುರುಗಳು ಆಶೀರ್ವಾದ ಮಾಡಿದ್ದು. ಪರಮ ಪೂಜ್ಯ ಕಾಶಿ ಮಠಾಧೀಶರು, ಹಾಗೆ ಗೋಕರ್ಣ ಮಠಾಧೀಶರು, ಕೈವಲ್ಯ ಮಠಾಧೀಶರು ನಮ್ಮೆಲ್ಲ ಅನಂತ ವೇದಿಕ ಕೇಂದ್ರಗಳ CD ಪುಸ್ತಕ ಬಿಡುಗಡೆ ಮಾಡಿಕೊಂಡು ಆಶೀರ್ವಾದ ಮಾಡಿದವರು. ಕೃಷ್ಣ ಮಠದಲ್ಲಿಯೂ ಕೂಡ 3 CD ಬಿಡುಗಡೆಯಾಗಿ ಜನಪದಕ್ಕೆ ಸಿಕ್ಕಿದೆ. ಇದೆಲ್ಲ ಸಂತೃಪ್ತಿ. ಯಾಕಂತೇಳಿದರೆ ದೇವರ ಅನುಗ್ರಹದ ಒಟ್ಟಿಗೆ ಗುರುಗಳ ಅಕ್ಷತೆ ತಲೆ ಮೇಲೆ ಬಿದ್ದಾಗ ಮಾತ್ರ ಪರಿಪೂರ್ಣತೆ. ಹಿರಿಯರ ಆಶೀರ್ವಾದ ಹಾಲಿಗೆ ಸಕ್ಕರೆ ಹಾಕಿದಂತೆ, ಅಮೃತ ಬಿಂದುವಂತೆ. ಹೌದು ಸ್ನೇಹಿತರೆ, ಬಹಳ ಪ್ರೀತಿಯಿಂದ ಗುರುಗಳು ಮಾತಾಡಿದ್ದಾರೆ. ಪರಿಪೂರ್ಣ ಜೀವನ ಅಂತ ಹೇಳುವಂಥದ್ದು ಇದು. ಸಾರ್ಥಕ ಜೀವನ ಅಂದರೆ ಅದು ಸ್ಕೈಸ್ ದ ಲಿಮಿಟಿಗೆ ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪರಿಚಯಿಸಿದ್ದೇವೆ. ಇವತ್ತು ವೈದಿಕದಲ್ಲಿ, ಆಗಮದಲ್ಲಿ ಇವತ್ತು ಶಿಖರಪ್ರಾಯವಾಗಿರ್ತಕ್ಕಂತಹ, ಪ್ರಾಯಶಃ ನಾನು ಅದನ್ನು ಹಿಮಾಲಯ ಸದೃಶವಾಗಿ ಗುರುತಿಸ್ಕೊಳ್ತಾ ಇದ್ದೇನೆ, JP ರಾಮಚಂದ್ರ ಆನಂದ್ ಭಟ್ಟರು ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಧರ್ಮ ಜಾಗೃತಿ ಕೆಲಸವನ್ನು ನಿರಂತರವಾಗಿ ಮಾತಾಡ್ತಾ ಇದೆ. ಸಾಮಾಜಿಕ ಜಾಗೃತಿ ಅವರ ಕಳಕಳಿಯಾಗಿದೆ. ಸಂಗೀತ ಮಹೋತ್ಸವಗಳನ್ನು ಮಾಡುವಂಥ ಕೈಂಕರ್ಯದಲ್ಲಿದ್ದಾರೆ. ಜೊತೆಗೆ ಅವರು ಅತ್ಯಂತ ಹಿರಿಯರಿಗೆ ಕೊಡುವಂಥ ಗೌರವ, ಸಮಾಜದ ಕಡೆಗೆ ಅವರಿರ್ತಕ್ಕಂಥ ಒಲವು, ಇದೆಲ್ಲವೂ ಕೂಡ ನಮಗೆ ಆದರ್ಶ ಅಂತ ಭಾವಿಸ್ಕೊಳ್ತೇನೆ. ನಾನು ಮತ್ತೆ ಅವರನ್ನು ಬಹಳ ಪ್ರೀತಿಯಿಂದ ಅಭಿನಂದನೆ ಮಾಡ್ತಾ, ಅವರ ಆಶೀರ್ವಾದವನ್ನು ತಗೊಳ್ತಾ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಬೀಳ್ಕೊಡ್ಬೇಕಾಗಿದೆ. ಸ್ನೇಹಿತರೆ, ಖಂಡಿತವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ಕೈಸ್ ದ ಲಿಮಿಟ್ ಇವತ್ತು ವಿಶೇಷವಾಗಿರ್ತಕ್ಕಂತಹ ಸಾರ್ಥಕ ಭಾವವನ್ನು ಕೊಟ್ಟಿದ್ದ ಗುರುಗಳೇ, ಧನ್ಯವಾದಗಳು ನಿಮಗೆ. ಕೈ ಮುಗಿದು ಈ ಕಾರ್ಯಕ್ರಮವನ್ನು ಬೀಳ್ಕೊಡ್ತೇವೆ ಸ್ನೇಹಿತರೆ. ಮುಂದಿನ ವಾರ ಇನ್ನೊಂದು ಅತಿಥಿ ಜೊತೆ ಮತ್ತೆ ಮಾತಾಡೋಣ. ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.